ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗೆ ಎಲ್ಲರಿಗೂ ಭಕ್ತಿ ರಸಾಮೃತ ಸಿಂಧು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ಮಲ್ಲಿಕಾ ಮಾತಾಜಿ ಬದಲು ನಾನ್ ತಗೋತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಶಿಕ್ಷಾಷ್ಟಕಮವನ್ನ ನಾನು ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಶ್ರೀ ಶಿಕ್ಷಾಷ್ಟಕಂ. ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಃ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಇಹ ಜನಿನಾನುರಾಗಃ ತೃಣಾದಪಿ ಶುನೀಚೇನ ತರೋರಪಿ ಸಹಿಷ್ಣುನಾ ಅಮಾನಿನಾ ಮಾನದೇನ ಕೀರ್ತನೀಯ ಸದಾ ಹರಿ ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತುಕೀ ತ್ವಯಿ ಐನಂದತನುಜಾ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧೋ ಕೃಪಯಾ ತವ ಪಾದ ಪಂಕಜೋ ಸ್ಥಿತಧೂಳಿ ಸದೃಶಂ ವಿಚಿಂತಯ ನಯನಂ ಗಲದಶ್ರುಧಾರಯಾ ವದನಂ ಗದ್ಗದರುದ್ಧಯಾ ಗಿರಾ ಪುಳಕೈರ್ನಿಶ್ಚಿತಂ ವಪೋ ಕದಾ ತವ ನಾಮ ಗ್ರಹಣೇ ಭವಿಷ್ಯತಿ ಯುಗಾಯಿತಂ ನಿಮೇಷೇಣ ಚಕ್ಷುಷಃ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣ ಮೇ ಆಶ್ಲೇಷ್ಯ ವಾಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವ ನಾಪರಃ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಗುರು ಪ್ರಾರ್ಥನೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್
इति नामिने नामस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैत गदाधरा श्रीवासादि गौर भक्त वृंद हरे कृष्णा कृष्ण कृष्णा हरे 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 रामा राम रामा हरे 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 कृष्णा कृष्ण कृष्णा हरे 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 रामा राम रामा हरे 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 कृष्णा कृष्ण कृष्णा हरे 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 रामा राम रामा हरे हरे। जय जय श्री चैतन्य जयो नित्यानंद जय अद्वैत चंद्र जय गौर भक्त वृंद जय जय श्री चैतन्य जयो नित्यानंद जय जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैत चंद्र जय गौर भक्त वृंद। ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ನಾವಿವಾಗ ಭಕ್ತಿ ರಸಾಮೃತ ಸಿಂಧುವಿನ ಅಧ್ಯಾಯ 5 ನಾವು ತಿಳ್ಕೊತಾ ಇದೀವಿ. ಸೊ ಆಕ್ಚುಲಿ ಮಲ್ಲಿಕಾ ಮಾತಾಜಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ನಾನೇನು ರೆಡಿ ಆಗಿಲ್ಲ. ಸೊ ಓದ್ತಾ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನ ನಾನು ಹೇಳ್ತೀನಿ. ಭಕ್ತಿ ಸೇವೆಯ ಪವಿತ್ರತೆ. ಸೊ ನಿಮಗೆ ಗೊತ್ತಿರೋ ಹಾಗೇನೆ ಭಕ್ತಿ ರಸಾಮೃತ ಸಿಂಧುವನ್ನ ಯಾರು ಅದನ್ನ ಬರ್ದಿರೋದು? ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧುವನ್ನ ಯಾರು ಬರ್ದಿರೋದು? ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವನ್ನ ಅವರು ಬರ್ದಿದ್ದಾರೆ. ಸೊ ಅಂದ್ರೆ ಈ ಬರೀಲಿಕ್ಕೆ ಈ ತತ್ವಗಳನ್ನೆಲ್ಲ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಅದೇನನ್ನ ತಿಳಿಸಿಕೊಟ್ಟಿದ್ದಾರೆ ಅದನ್ನ ನಮಗೆ ಪುಸ್ತಕ ರೂಪದಲ್ಲಿ ಕೊಟ್ಟಿರೋದು ರೂಪ ಗೋಸ್ವಾಮಿಯವರು. ಸೊ ರೂಪ ಗೋಸ್ವಾಮಿಯವರು ಅದನ್ನ ಅವರು ಸಂಸ್ಕೃತ ಭಾಷೆಯಲ್ಲಿ ಅಥವಾ ಬಂಗಾಳಿಯಲ್ಲಿ ಅದನ್ನ ಬರ್ದಿದ್ದಾರೆ. ಸೊ ಅದನ್ನ ನಮ್ಗೆ ಇಂಗ್ಲಿಷ್ ಭಾಷೆಯಲ್ಲಿ ಬರೆದು ನಮ್ ತನಕ ಅದನ್ನ ತಲುಪೋ ತರ ಮಾಡಿರೋದು ನಮ್ಮ ಅಲ್ವಾ. ಈಗ ನಮ್ಗೆ ಅದೆಲ್ಲ ಕನ್ನಡದಲ್ಲೂ ಸಹ ಅದು ಅನುವಾದಗೊಂಡು ನಾವ್ ಇವಾಗ ಕನ್ನಡದಲ್ಲೂ ಸಹ ಇದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಇವಾಗ ನಾವಿಲ್ಲಿ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಕೃಷ್ಣ ನಮ್ಗೆ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ನೀವು ಭಕ್ತಿಯನ್ನ ಮಾಡಿದ್ರೆ ನೀವು ಎಲ್ಲ ಪಾಪಗಳಿಂದ ನೀವು ಮುಕ್ತರಾಗಿ ನೀವು ನನ್ನ ಲೋಕಕ್ಕೆ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಭಕ್ತಿ ಮಾರ್ಗದ ಆ ಶ್ರೇಷ್ಠತೆನ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಆದ್ರೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅನ್ನೋದನ್ನ ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಮ್ಗೆ ರೂಪ ಗೋಸ್ವಾಮಿಯವರು ನಮ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ಭಕ್ತಿ ಸೇವೆಯ ಪವಿತ್ರತೆ. ಶ್ರೀಲ ರೂಪ ಗೋಸ್ವಾಮಿಯವರು ಈ ಮೊದಲು ನೀಡಿರುವ ಉಪದೇಶಗಳನ್ನು ಈ ಮಾತುಗಳಲ್ಲಿ ಕ್ರೋಢೀಕರಿಸಬಹುದು. ವ್ಯಕ್ತಿಯು ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ ಅಥವಾ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನ ಹೊಂದಿರುವ ತನಕ ಆತ ಶುದ್ಧ ಭಕ್ತಿ ಸೇವೆಯ ನೆಲೆಯನ್ನು ಪ್ರವೇಶಿಸಲಾರನು ಅಲ್ವಾ. ನೀವೇನಾದ್ರೂ ಇವಾಗ ಭಾಗವತ ಬಂದಿದ್ರೆ ಇದೇ ಸೆಂಟೆನ್ಸ್ ಇತ್ತು ಅಲ್ವಾ. ಸೊ ಇವಾಗ ಏನಾದ್ರೂ ನಾವು ಲೌಕಿಕವಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನನ್ನಾದ್ರೂ ಅನುಭವಿಸ್ಬೇಕು ಅಂತ ಒಂದು ಇಚ್ಛೆನ ನಾವು ಹೊಂದಿದ್ರೆ
ಅಥವಾ ನಾವು ಈ ಮುಕ್ತಿಯನ್ನ ಹೊಂದಿದ್ರೆ, ಅಂದ್ರೆ ನಾವು ಆ ಬ್ರಹ್ಮ ಜ್ಯೋತಿ ಅಂತ ಏನಿದೆ ಅಲ್ಲಿ ಲೀನ ಆಗ್ಬೇಕು ಅನ್ನೋ ಒಂದೇನಾದ್ರೂ ನಮ್ಗೆ ಆಕಾಂಕ್ಷೆ ಇದ್ರೆ, ಅಥವಾ ನಾವು ಏನಾದ್ರೂ ನಾವು ಈ ಸಿದ್ಧಿಗಳನ್ನೆಲ್ಲ ಪಡೆದು ಆ ಅಷ್ಟ ಸಿದ್ಧಿಗಳು, ಅಣಿಮ ಗರಿಮ ಅಂತ ಏನೆಲ್ಲ ಅಷ್ಟ ಸಿದ್ಧಿಗಳಿದೆಯೋ ಅದನ್ನೆಲ್ಲ ನಾವು ಅನುಭವಿಸ್ಬೇಕು ಅಂತ ಏನಾದ್ರು ನಮ್ಗೆ ಇಚ್ಛೆ ಇದ್ರೆ, ಖಂಡಿತ ನಾವು ಅಶುದ್ಧ ಭಕ್ತಿಯ ನೆಲೆನ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನಾವು ನೋಡಿರೋ ಹಾಗೇನೆ ನಾವ್ ಇದಕ್ಕಿಂತ ಮುಂಚೆನೂ ಸಹ ನಾವು ದೇವರಿಗೆ ನಮಸ್ಕಾರ ಮಾಡ್ದಲೇ ಇರ್ತಿರ್ಲಿಲ್ಲ. ನಮಸ್ಕಾರ ಮಾಡ್ತಾ ಇದ್ವಿ, ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಆ ಪ್ರಜ್ಞೆ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಮಗ್ ನಾವೇ ಯೋಚನೆ ಮಾಡ್ಕೋಬೇಕಾಗತ್ತೆ ಅಲ್ವಾ. ನಾವ್ ಇಷ್ಟು ದಿವಸ ಏನನ್ನಾದ್ರೂ ನಾವು ಆ ದೇವರಿಗೆ ನಮಸ್ಕಾರ ಮಾಡಿದ್ರೆ ನಮ್ದು ಏನಾದ್ರೂ ಒಂದು ಕೋರಿಕೆ ಇರ್ತಾ ಇತ್ತು ಅಲ್ವಾ. ಭಗವಂತ ನನಗೆ ಏನಿಲ್ಲ ಅಂದ್ರೂ ಕೊನೆಗೆ ನನಗೆ ಏನು ಸುಖ ಶಾಂತಿ ನೆಮ್ಮದಿನಾದ್ರೂ ಕೊಡು, ಆರೋಗ್ಯನಾದ್ರೂ ಕೊಡು, ಅಥವಾ ಏನೋ ಒಂದನ್ನ ನಾವು ಕೇಳ್ಕೊತಾ ಇದ್ವಿ ಅಲ್ವಾ. ಅವಾಗ ಅದು ಶುದ್ಧ ಭಕ್ತಿ ಆಗೋದಿಲ್ಲ ಅಲ್ವಾ. ನಾವಲ್ಲಿ ಕಾಮನೆಗಳಿದೆ ನಮ್ಗೆ, ಆ ಕಾಮನೆಗಳನ್ನೆಲ್ಲ ಈಡೇರಿಸು ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ನಾವು ಏನು ಅವ್ರಿಗೆ ಆರ್ಡರ್ ಮಾಡೋ ತರ ಅಲ್ವಾ. ನನಗೆ ಇದೆಲ್ಲ ಬೇಕು, ನೀ ನನಗೆ ಇದನ್ನೆಲ್ಲ ಕೊಡು ಕೃಷ್ಣ, ಅಥವಾ ಯಾವ ದೇವ್ರನ್ನ ನಾವು ಪೂಜೆ ಮಾಡ್ತಿದ್ವೋ ಆ ದೇವ್ರಿಗೆ ನಾವು ಹೇಳ್ತಾ ಇದ್ವಿ ಅಲ್ವಾ. ಶುದ್ಧ ಭಕ್ತಿ ಅಂದ್ರೆ ನಾವ್ ಏನ್ ತಿಳ್ಕೊಂಡಿದೀವಿ, ನಮ್ಗೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿ ಏನ್ ಹೇಳ್ತಾರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ್ತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ. ಉತ್ತಮ ಭಕ್ತಿ ಅಂದ್ರೆ ಏನಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಅನ್ಯಾಭಿಲಾಷಿತ ಶೂನ್ಯ, ನಮ್ಗೆ ಯಾವುದೇ ಒಂದು ಅಭಿಲಾಷೆ ಇರ್ಕೂಡ್ದು ಅಲ್ವಾ. ನಾವು ನೋಡಿದೀವಿ ಅಲ್ವಾ, ಗೋಪಿಕಾ ಅವ್ರದ್ದು ಕಥೆನೂ ನಾವು ಸಹ ಕೇಳಿದೀವಿ. ಗೋಪಿಕಾ ಸ್ತ್ರೀಯರ ಹತ್ರ ನಾರದ್ರು ಬರ್ತಾರಲ್ವಾ, ಕೃಷ್ಣನಿಗೆ ತಲೆನೋವಾಗಿದೆ, ಅವರು ಬೆಳಗ್ಗೆಯಿಂದ ತಲೆನೋವಿಂದ ಬಳಲ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಮನೆ ಮದ್ದು ರುಕ್ಮಿಣಿ ಮಾಡಿದ್ರು ಸಹ ಅದು ವಾಸಿ ಆಗ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಗುಣ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವರ ಭಕ್ತರ ಪಾದದ ಧೂಳನ್ನ ತಗೊಂಡ್ ಹೋಗಿ ಅದನ್ನ ಹಚ್ಚಿದ್ರೆ, ಹಣೆಗೆ ಹಚ್ಚಿದ್ರೆ ಅವ್ರ ಅವ್ರ ತಲೆನೋವು ಉಪಶಮನ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನು ಬೇರೆಯವ್ರನ್ನೆಲ್ಲ ಕೇಳ್ದೆ, ಅವ್ರೆಲ್ಲರನ್ನು ಬೇಡ ಬೇಡ, ನಾವು ಕೊಡೋದಿಲ್ಲ ಕೃಷ್ಣನ ತಲೆಗೆ ಹಚ್ಲಿಕ್ಕೆ ನಮ್ಮ ಪಾದದ ಧೂಳ ಅಂತ ಹೇಳ್ಬಿಟ್ಟು ಅವರು ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಪಾದದ ಧೂಳನ್ನ ಹಚ್ಕೊಂಡ್ರೆ ನಮಗ್ ಗೊತ್ತಿರೋ ಹಾಗೆ ಭಗವಂತ ಹಚ್ಕೊಂಡ್ರೆ ನರಕಕ್ಕೆ ಹೋಗ್ತೀವಿ ನಾವು ಅಲ್ವಾ. ಅದಕ್ಕೋಸ್ಕರ ಬೇರೆಯವ್ರು ಯಾರು ಕೊಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಅವ್ರು ಗೋಪಿಕಾ ಸ್ತ್ರೀಯರ ಹತ್ರ ಹೋದಾಗ ಗೋಪಿಕಾ ಸ್ತ್ರೀಯರು ಏನ್ ಮಾಡ್ತಾರೆ, ಅವ್ರಿಗೆ ಕೃಷ್ಣನಿಗೆ ತಲೆನೋವು, ಅವರು ನಮ್ಮ ಸ್ವಾಮಿ ನೋವಿನಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವ್ರು ತಮ್ಮ ಕಾಲಲ್ಲಿ ಇರುವಂತಹ ಧೂಳನ್ನ ತೆಗೆದು ಅವರು ನಾರದರಿಗೆ ಕೊಡ್ತಾರೆ. ಎಷ್ಟೊಂದ್ ಜನ ಗೋಪಿಕಾ ಸ್ತ್ರೀಯರ ಕಾಲಲ್ಲಿ ಯಾವ್ದು ಧೂಳೆ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಕಾಲನ್ನ ಒದ್ದೆ ಮಾಡ್ಕೊಂಡು ಅವ್ರು ರಸ್ತೆಗೆ ಹೋಗ್ಬಿಟ್ಟು ಅವ್ರ ಕಾಲನ್ನ ರಸ್ತೆಯ ಧೂಳಲ್ಲಿ ಇಟ್ಬಿಟ್ಟು ಮತ್ತೆ ವಾಪಸ್ ಬಂದು ಅವ್ರ ಕಾಲಲ್ಲಿರುವ ಧೂಳನ್ನ ತೆಗೆದು ಅವರು ನಾರದರಿಗೆ ಕೊಟ್ಬಿಟ್ಟು, ಬೇಗ ಹೋಗಿ ನಮ್ಮ ಸ್ವಾಮಿ ತಲೆಗೆ ಇದನ್ನ ಹಚ್ಚಿ, ಹಣೆಗೆ ಹಚ್ಚಿ ನೀವು, ಅವ್ರು ಬೇಗ ತಲೆನೋವಿಂದ ಅವರು ಅದು ಉಪಶಮನ ಆಗ್ಬೇಕು, ಅವ್ರಿಗೆ ತಲೆನೋವಿಂದ ಬಳಲ್ತಾ ಇದಾರಲ್ವಾ, ನಮ್ಗೆ ಅದನ್ನ ಕೇಳಿದ್ರೇನೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಾರದ್ ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಾ, ನೀವ್ ಏನ್ ಮಾಡ್ತಾ ಇದ್ದೀರಾ, ಈ ತಲೆಧೂಳನ್ನ ತಗೊಂಡು ನೀವು ಭಗವಂತನ ಹಣೆಗೆ ಹಚ್ಚಿದ್ರೆ ನೀವೆಲ್ಲನೂ ಸಹ ನರಕಕ್ಕೆ ಹೋಗ್ತೀರಾ. ನಿಮ್ಗೆ ಗೊತ್ತಿದೆಯಾ ಅಂತಂದ್ರೆ, ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಈಗ ಭಗವಂತನ ತಲೆನೋವು ಇದರಿಂದ ಉಪಶಮನ ಆಗತ್ತೆ ಅಂದ್ರೆ ನೀವು ಬೇಗ ತಗೊಂಡ್ ಹೋಗಿ, ನಮ್ಮ ಸ್ವಾಮಿ ನಮ್ಗೆ ಬಳಲ್ತಾ ಇದಾರೆ, ನಮ್ಗೆ ಅದ್ ಕೇಳಲಿಕ್ಕೂ ಸಹ ನಮ್ಗೆ ಆಗ್ತಾ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಅಂದ್ರೆ ಅವ್ರಿಗೆ ನೋಡಿ ಯಾವುದೇ ಒಂದು ಅಭಿಲಾಷೆ ಇಲ್ಲ, ಕೃಷ್ಣನ ಸಂತೋಷವೇ ಅವರ ಸಂತೋಷ, ಕೃಷ್ಣ ಚೆನ್ನಾಗಿದ್ರೆ ಸಾಕು ಅಲ್ವಾ. ಅಂತಹ ಭಕ್ತಿ ಶುದ್ಧ ಭಕ್ತಿ. ಅಂದ್ರೆ ಯಾವುದನ್ನು ಅವರು ಕೇಳೋದಿಲ್ಲ. ಈವನ್ ಅವರು ನಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂತನೂ ಸಹ ಇಷ್ಟ ಪಡೋದಿಲ್ಲ. ನಾವು ನೋಡಿದ್ವಿ ಅಲ್ವಾ, ರಾಮಾಯಣದಲ್ಲಿ ಅವರು ವಾನರರಾಗಿ ಮತ್ತೆ ವಾಲಿ ಸುಗ್ರೀವ ಅವರೆಲ್ಲರನ್ನೂ ಸಹ ಅವರೆಲ್ಲರೂ ದೇವಾನ್ ದೇವತೆಗಳು, ಭಗವಂತನ ಜೊತೆ ಇರೋರು. ನೋಡಿ ಅವರೆಲ್ಲರನ್ನೂ ಸಹ ನೀವು ಕೋತಿಗಳಾಗಿ ಹುಟ್ಟಿ ಅಂತಂದ್ರೆ, ಅಯ್ಯೋ ನಾನ್ ಕೋತಿಯಾಗಿ ನಾನ್ ಹುಟ್ಟಲ್ಲ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಭಗವಂತ ಏನ್ ಹೇಳ್ತಾರೋ ಅದನ್ನ ಅವರು ಮಾಡ್ತಾರೆ. ಇವ್ರು ನೋಡಿ ಭೀಷ್ಮಾಚಾರ್ಯರು, ಅವರು ಭಗವಂತನ ಆಪೋಸಿಟ್ ಪಾರ್ಟಿಯಲ್ಲಿ ಇದ್ದು ಅವರು ಭಗವಂತನ ಜೊತೆನೆ ಅವ್ರು ಯುದ್ಧವನ್ನ ಮಾಡ್ತಾರೆ ಅಲ್ವಾ. ಭಗವಂತ ಏನ್ ಹೇಳ್ತಾರೋ ಅದನ್ನ ಅವರು ಮಾಡ್ತಾರೆ. ಭಗವಂತನ ಸಂತೋಷವೇ ಅವರ ಸಂತೋಷ. ಇವಾಗ ಅರ್ಜುನನಿಗೂ ಯುದ್ಧ ಮಾಡಕ್ ಇಷ್ಟ ಇರ್ಲಿಲ್ಲ, ಆದ್ರೆ ಭಗವಂತನ ಆಸೆ ಅಂದ್ರೆ ಅವ್ರ ಇಷ್ಟ ಇತ್ತು, ಧರ್ಮ ಸ್ಥಾಪನೆ ಮಾಡ್ಬೇಕು ಮತ್ತೆ ಶುದ್ಧ ಭಕ್ತರನ್ನ ನಾನು ಆ ಸಿಂಹಾಸನದ ಮೇಲೆ ಕೂಡಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನಿಗೆ ಇಷ್ಟ ಇತ್ತು. ಅದಕ್ಕೋಸ್ಕರ ಅರ್ಜುನನಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರು ಮಾಡ್ತಾರೆ ಯುದ್ಧವನ್ನ. ಅಂದ್ರೆ ನಮ್ಮ ಅಭಿಲಾಷೆ ಏನು ಇಲ್ಲ, ಭಗವಂತನ ಸಂತೋಷವೇ ನಮ್ ಸಂತೋಷ. ಇವಾಗ ನಾವು ನಮ್ಮ ಮನೆಯಲ್ಲೂ ನಾವು ನೋಡ್ತೀವಿ ಅಲ್ವಾ, ಇವಾಗ ನಮ್ಮ ಅಪ್ಪ ಅಮ್ಮನ ಸಂತೋಷನ ಇವಾಗ ಎಷ್ಟೊಂದ್ ಜನ ಅವರ ಸಂತೋಷವನ್ನ ತ್ಯಾಗ ಮಾಡ್ತಾರೆ. ಈಗ ನಮ್ಮ ಅಪ್ಪನಿಗೆ ಇದು ಓದ್ಬೇಕಂತ ಇಷ್ಟ ಇತ್ತು, ಅದಕ್ಕೋಸ್ಕರ ನನಗೆ ಈ ಓದ್ಬೇಕಂತ ಇಷ್ಟ ಇತ್ತು, ಆದ್ರೆ ನಮ್ಮ ಅಪ್ಪ ಹೇಳಿದಕ್ಕೆ ನಾನು ಈ ಓದಿಗೆ ಸೇರ್ಕೊಂಡೆ ಅಂತ. ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ ಮೇಲೆ ನಾವೆಂತಹ ನಿರ್ಮಲವಾದ ಭಕ್ತಿಯನ್ನ ನಾವು ಇಟ್ಟಿರ್ತೀವಿ ಅಲ್ವಾ, ಪ್ರೀತಿ ಗೌರವವನ್ನ ನಾವು ಇಟ್ಟಿರ್ತೀವಿ. ಅದಕ್ಕೆ ಅವ್ರ ಮಾತಿಗೆ ನಾವು ಎದುರಾಡ್ದಲೆ ಅವರ ಸಂತೋಷವೇ ನಮ್ಮ ಸಂತೋಷ ಅನ್ಕೊಂಡು ನಾವ್ ಇರ್ತೀವಿ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತನಲ್ಲಿ ನಾವು ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ನಾವು ಅವ್ರಿಗೆ ಪ್ರೀತಿ ಪೂರ್ವಕ ಸೇವೆನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಒಂದು ಚಿಕ್ಕ ಆಸೆ ಇದ್ರೂ ಸಹ ನಾವು ಭಕ್ತಿ ಸೇವೆಯ ಹಂತವನ್ನ ನಾವು, ಆ ಶುದ್ಧ ಭಕ್ತಿ ಸೇವೆಯ ಹಂತವನ್ನ ನಾವು ಪ್ರವೇಶಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯು
ಎಲ್ಲ ಐಹಿಕ ಪರಿಗಣನೆಗಳನ್ನು ಮೀರಿದ್ದಲ್ಲದೆ ಅದು ಯಾವೊಂದು ದೇಶ, ವರ್ಗ, ಸಮಾಜ ಅಥವಾ ಸಂದರ್ಭಕ್ಕೆ ಸೀಮಿತವಲ್ಲವೆಂದು ಕೂಡ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ನೋಡಿ, ಭಕ್ತಿ ಸೇವೆಗೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ. ನೋಡಿ, ಅದಕ್ಕೆ ಏನು ಬಡವ, ಬಲ್ಲಿದ ಅಥವಾ ಜ್ಞಾನವಂತ, ಬ್ರಾಹ್ಮಣ, ಉನ್ನತ ಕುಲದಲ್ಲಿ ಇರ್ಬೇಕು, ಅವರೇ ಇದನ್ನ ಓದ್ಬೇಕು, ಪುರುಷರೇ ಇದನ್ನ ಓದ್ಬೇಕು, ಮಹಿಳೆಯರು ಓದ್ಕೂಡ್ದು, ದೊಡ್ಡವರೇ ಓದ್ಬೇಕು, ಚಿಕ್ಕವರು ಓದ್ಕೂಡ್ದು, ಅಂದ್ರೆ ಬೆಳ್ಳಿಗಿರೋರು ಮಾತ್ರ ಓದ್ಬೇಕು, ಕಪ್ಪಿರೋರು ಓದ್ಬಾರ್ದು, ಆ ತರದ್ ಯಾವುದೇ ಇಲ್ಲ ಅಲ್ವಾ. ಆದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದಕ್ಕೆ ನಾವು ಪ್ರವೇಶವನ್ನ ಪಡಿಬೇಕಂದ್ರೆ ಎಷ್ಟೆಲ್ಲ ಅರ್ಹತೆ ಇರುತ್ತೆ. ನಾವಿವಾಗ ಮಿಲಿಟರಿಗೆ ಹೋಗ್ಬೇಕು ಅಂದ್ರೆ ನಾವು ದೃಢಕಾಯರಾಗಿರ್ಬೇಕು ಅಲ್ವಾ. ನಾವು ವಯಸ್ಸಲ್ಲಿ ಇರ್ಬೇಕು. ನಮ್ಗೆ ಏಜ್ ಆಗಿದ ತಕ್ಷಣ ಅವರು ರಿಟೈರ್ಮೆಂಟ್ ತಗೊಳ್ಳಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ವಾ. ಇವಾಗ ನಮ್ಗೆ ಯಾವ್ದಾದ್ರು ಒಂದು ಮೆಡಿಕಲ್ಗೆ ಓದ್ಬೇಕು ಅಂತಂದ್ರೆ ನನಗೆ ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಅಂತ ತೆಗ್ದಿರ್ಬೇಕು, ಅವಾಗಷ್ಟೇ ನನಗೆ ಮೆಡಿಕಲ್ಗೆ ನನ್ಗೆ ಸೇರೋ ಅರ್ಹತೆ ಸಿಗುತ್ತೆ. ನನ್ಗೆ ಇಷ್ಟ ಇದ್ರೂ ನನ್ಗೆ ಸೇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಭಕ್ತಿಯಲ್ಲಿ ಹಾಗಲ್ಲ. ಯಾರ್ ಬೇಕಾದ್ರೂ ಒಂದು ಚಿಕ್ಕ ಮಗುನ ಅಥವಾ ಒಂದು ಪ್ರಾಣಿಗಳ ನಾನು ಸಹ ಭಕ್ತಿ ಮಾಡ್ಬೇಕಂತ ಹೇಳಿದ್ರೆ ಅವ್ರನ್ನು ಸಹ ಅದರಲ್ಲಿ ಸೇರ್ಕೋಬಹುದು. ಯಾರ್ ಬೇಕಾದ್ರೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬಹುದು, ಯಾರ್ ಬೇಕಾದ್ರೂ ಆ ಸಂಕೀರ್ತನಕ್ಕೆ ಸೇರ್ಕೋಬಹುದು, ಆ ನರ್ತನಕ್ಕೆ ಅವರು ಸೇರ್ಕೋಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಒಂದು ಸೀಮಿತ ಇಲ್ಲ ಅಂತ ಹೇಳ್ಬಿಟ್ಟು. ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿರುವಂತೆ ಭಕ್ತಿ ಸೇವೆಯು ಲೋಕೋತ್ತರವಾದದ್ದು ಮತ್ತು ಕಾರಣರಹಿತವಾದದ್ದು ಹೌದು. ನಾವ್ ಇವಾಗ ಏನಾದ್ರು ಯಾರಾದ್ರೂ ಶ್ರೀಮದ್ ಭಾಗವತವನ್ನ ನೀವು ಯಾತಕ್ ಓದ್ಬೇಕು ಅಂತ ಕೇಳಿದ್ರೆ, ನಾವೇನಾದ್ರೂ ನನ್ನ ಒಳ್ಳೇದಿಕ್ಕೆ ಅಂತ ಹೇಳಿದ್ರೆ ಅದು ಖಂಡಿತವಾದ ಸರಿಯಾದ ಉತ್ತರವಾಗಿರೋದಿಲ್ಲ. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಕ್ತಿ ಸೇವೆ ಅನ್ನೋದು ಲೋಕೋತ್ತರವಾದದ್ದು, ಎಲ್ಲರಿಗೂ ಒಳಿತಾಗ್ಬೇಕು, ಅದು ಇಡೀ ಲೋಕಕ್ಕೆನೆ ಶುಭವಾಗ್ಬೇಕು. ಮತ್ತೆ ನಾವು ನೋಡಿದ್ವಿ ನೋಡಿ, ಅವರೆಲ್ಲರೂ ಆ ಶೌನಕಾದಿ ಋಷಿಗಳು ಅವರು 1000 ವರ್ಷಗಳ ಕಾಲ ತಪಸ್ ಮಾಡಿದ್ರು. ಏನು ಯಜ್ಞಗಳನ್ನ ಹೋಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅಲ್ಲಿ ನೆರೆದಿದ್ದಾರೆ ನೈಮಿಷಾರಣ್ಯದಲ್ಲಿ ಅಲ್ವಾ. ಹೋಗ್ಲಿ, ಅದಕ್ಕೆ ಕಾರಣನಾದ್ರೂ ಏನು ಅಲ್ವಾ. ನೋಡಿ, ಅವರಿಗೆ ಮುಂದೆ ಕಲಿಯುಗದಲ್ಲಿ ಜನಗಳೆಲ್ಲನೂ ಸಹ ತುಂಬಾ ಕಷ್ಟದಲ್ಲಿ ಅವರು ಜೀವನವನ್ನ ಮಾಡ್ತಾರೆ. ಅಂತವ್ರ ಉದ್ಧಾರಕ್ಕೋಸ್ಕರ ನೋಡಿ, ಅವ್ರಿಗೆ ಯಾರು ಗೊತ್ತೇ ಇಲ್ಲ, ಅವ್ರ ಬಂಧುಗಳೆಲ್ಲ ಯಾರು ಅಲ್ಲ. ಮುಂದೆ ಯಾವಾಗ್ಲೂ ಕಲಿಯುಗದ ಜನಗಳು ಇಷ್ಟೆಲ್ಲ ಅವರು ಕಷ್ಟವನ್ನ ಪಡ್ತಾರೆ, ಭಗವಂತನ ಲೋಕಕ್ಕೆ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಉದ್ಧಾರಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರ ಅವರೆಲ್ಲರೂ ಸೇರಿ ಅಲ್ಲಿ 1000 ವರ್ಷಗಳ ಕಾಲ ಅವ್ರು ತಪಸ್ ಮಾಡ್ತಾ ಇದ್ದಾರೆ. ಹೋಗ್ಲಿ, ಅಲ್ಲಿ ಯಾರು ಸೂತ ಗೋಸ್ವಾಮಿ ಅವರು ಬಂದಾಗ ಪ್ರಶ್ನೆ ಕೇಳಿದ್ದಾದ್ರೂ ಏನು ಅಲ್ವಾ. ಅವರ ಹಿತಕ್ಕೋಸ್ಕರ ಅವ್ರು ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಲಿಲ್ಲ, ಲೋಕ ಹಿತಕ್ಕೋಸ್ಕರ ಅವರು 6 ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಅದು ನಿಜವಾದ ಶುದ್ಧ ಭಕ್ತನ ಲಕ್ಷಣ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಲೋಕೋತ್ತರವಾದದ್ದು, ಕಾರಣರಹಿತವಾದದ್ದು ಹೌದು ಅಲ್ವಾ. ಭಕ್ತಿ ಸೇವೆಗೆ ಯಾವುದೇ ಒಂದು ಕಾರಣ ಇಲ್ಲ. ನಾವು ಯಾವುದೇ ಒಂದು ಕಾರಣ ಇಲ್ದಲೆ ನಾವು ಕೃಷ್ಣನನ್ನ ನಾವು ಪ್ರೀತಿಸ್ಬೇಕು. ಯಾವ ಲಾಭದ ಆಸೆಯೂ ಇಲ್ಲದೆ ಭಕ್ತಿ ಸೇವೆಯನ್ನ ಸಲ್ಲಿಸಲಾಗುತ್ತದೆ, ಹಾಗೂ ಅದನ್ನು ಯಾವುದೇ ಲೌಕಿಕ ಸಂದರ್ಭಗಳಲ್ಲೂ ಅಡೆತಡೆ ಮಾಡಲಾಗುವುದಿಲ್ಲ. ನೋಡಿ, ಅದಕ್ಕೆ ಅಹೈತುಕಿ ಅಪ್ರತಿಹತ ನಾವು ತಿಳ್ಕೊಂಡಿದೀವಲ್ವಾ. ಅಂದ್ರೆ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ಈ ಭಕ್ತಿ ಅಂತಂದ್ರೆ ಯಾವ ತರ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಅಹೈತುಕಿ ಅಪ್ರತಿಹತ. ಸೊ ಅದು ನಿರಂತರವಾಗಿ ಇರ್ಬೇಕಾಗತ್ತೆ. ಮತ್ತೆ ಯಾವುದೇ ಒಂದು ಅಭಿಲಾಷೆ ಇಲ್ದಲೇ ಇರುವಂತಹದನ್ನ ನಮ್ಗೆ ಶುದ್ಧವಾದ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದೇ ಒಂದು ಅಡೆತಡೆನೂ ಅಲ್ಲಿಗೆ ಇರೋದಿಲ್ಲ. ಅಯ್ಯೋ, ನನಗಿನ್ನ ವಯಸ್ಸಾಗೋಯ್ತು, ನಾನು ಮಾಡೋ ಹಾಗಿಲ್ಲ, ಅಯ್ಯೋ ಇನ್ನ ಚಿಕ್ಕ ಮಗು, ನಾನೇನು ಮಾಡೋ ಹಾಗಿಲ್ಲ. ಅಥವಾ ಇವಾಗ ನಾವು ಏನು ಹೆಂಗಸರಿಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ಅಯ್ಯೋ ಈ ಸಮಯದಲ್ಲಿ ನಾನು ಮಾಡಂಗಿಲ್ಲ ಭಕ್ತಿ. ಅಥವಾ ನಮ್ಗೆ ಸೂತ್ಕ ಬಂದ್ಬಿಡ್ತು, ಈ ಸಮಯದಲ್ಲಿ ನಾನು ಮಾಡಂಗಿಲ್ಲ ಭಕ್ತಿ. ಇಲ್ವೇ ಇಲ್ಲ, ಯಾವುದೇ ಒಂದು ಅಡೆ ತಡೆ ಯಾವುದೂ ಇಲ್ಲ ಭಕ್ತಿ ಸೇವೆಗೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ನಮ್ಗೆ ಆ ಶಿಕ್ಷಾಷ್ಟಕಲ್ಲೂ ನಾವು ಅದನ್ನೇ ನೋಡಿದ್ವಿ ಅಲ್ವಾ. ಭಗವಂತ ಅವ್ರೆಲ್ಲಾ ಶಕ್ತಿಯನ್ನ ಆ ನಾಮಗಳಲ್ಲಿ ಇಟ್ಬಿಟ್ಟಿದ್ದಾರೆ. ಆ ನಾಮಗಳನ್ನ ನಾವ್ ಯಾವ ಸಮಯದಲ್ಲಿ ಬೇಕಾದ್ರೂ ಹೇಳ್ಕೋಬಹುದು. 24 ಗಂಟೆ ಅಂದಾಗ ನಾವ್ ಎಂತೆಂತ ಕೆಲಸಗಳನ್ನ ಮಾಡ್ತಿರ್ತೀವಲ್ವಾ. ಆ 24 ಗಂಟೆ ಹೇಳ್ಕೋಬೇಕು ಅಂತಂದ್ರೆ ಯಾವುದೇ ಸಮಯದಲ್ಲೂ ನಾವ್ ಹೇಳ್ಕೋಬಹುದು ಅಂತ ಅರ್ಥ. ಆದ್ರೆ ನಮ್ಗೆ ಅದ್ರ ಮೇಲೆ ರುಚಿ ಇಲ್ಲ. ಭಗವಂತ ಅದಕ್ಕೆ ಯಾವುದೇ ಒಂದು ನೀತಿ ನಿಯಮವನ್ನು ಸಹ ಅವರು ಇಟ್ಟಿಲ್ಲ. ಆದ್ರೆ ನಮ್ಗೆ ಆ ನಾಮಗಳನ್ನ ಉಚ್ಚಾರಣೆ ಮಾಡ್ಕೊಳೋದ್ರಲ್ಲಿ ಆ ರಕ್ತಿ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿವಿ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆ ಮಾಡ್ಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ, ಯಾವ ತಾರತಮ್ಯವೂ ಇಲ್ಲದೆ ಎಲ್ಲರಿಗೂ ತೆರೆದದ್ದಾಗಿದೆ, ಮತ್ತು ಅದು ಜೀವಿಗಳ ಸಹಜ ವೃತ್ತಿಯೂ ಆಗಿದೆ ಅಲ್ವಾ. ತಾರತಮ್ಯ ಇಲ್ಲ. ನಾವು ನೋಡಿದ್ವಿ ಅಲ್ವಾ, ಹರಿದಾಸ್ ಠಾಕೂರ್ ಅವರು ಮುಸ್ಲಿಮಾನ್ ಇದ್ರಲ್ಲಿ ಬಂದಿದ್ದಾರೆ, ಕುಟುಂಬದಲ್ಲಿ ಅವರು ಜನ್ಮವನ್ನ ಪಡೆದಿದ್ದಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರನ್ನ ಸ್ವೀಕರಿಸ್ತಾರೆ ಅಲ್ವಾ. ಮತ್ತೆ ನಾವು ಅವ್ರನ್ನ ನೋಡಿದ್ರೆ, ಅವರು ಪಠಾಣ, ಅವ್ರನ್ನು ಸಹ ಮುಸ್ಲಿಂ ಇರ್ತಾರೆ. ಚಾಂದ್ಕಾಸಿ ಅವ್ರನ್ನು ಸಹ ಮುಸ್ಲಿಂ, ಅವ್ರನ್ನೆಲ್ಲರನ್ನು ಸಹ ಚೈತನ್ಯ ಮಹಾಪ್ರಭುಗಳು ಸ್ವೀಕರಿಸ್ತಾರೆ. ಅವರೆಲ್ಲರೂ ಸಹ ಚೈತನ್ಯ ಮಹಾಪ್ರಭುಗಳ ಭಕ್ತರಾಗ್ತಾರೆ ಅಲ್ವಾ. ಮತ್ತೆ ನಾವು ನೋಡಿದೀವಿ ರತ್ನಾಕರ, ಅವನು ದರೋಡೆನ ಮಾಡೋನು ಅಲ್ವಾ. ಮತ್ತೆ ಮೃಗಾರಿ, ಅಂಥವ್ರನ್ನು ಸಹ ಭಕ್ತಿ ಮಾರ್ಗಕ್ಕೆ ಅವರು ಬರ್ತಾರೆ. ಮತ್ತೆ ಇದು ಜೀವಿಗಳ ಸಹಜ ವೃತ್ತಿ ಆಗಿದೆ ಅಲ್ವಾ. ನಮ್ಮ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಅದು ಸುಪ್ತವಾಗಿ ಅಡಗಿದೆ.
ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇನೆ ಅಲ್ವಾ. ಇವಾಗ ಏನು ಮಗುಗೆ ಹೇಗೆ ನಡೆಯೋದು ಒಂದು ಸಹಜ ಕ್ರಿಯೆನೋ ಅಲ್ವಾ, ಅದಕ್ಕೆ ಯಾರು ಹೇಳ್ಕೊಡೋದ್ ಬೇಕಾಗಿಲ್ಲ ಅಲ್ವಾ. ಅದು ಅದಕ್ಕೆ ಸಹಜವಾಗಿ ಬರುತ್ತೆ. ಅದೇ ತರನೇ ನಮ್ಮಲ್ಲೂ ಸಹ ಭಕ್ತಿ ಅನ್ನೋದು ಸುಪ್ತವಾಗಿದೆ, ಆದ್ರೆ ಅದನ್ನ ಜಾಗೃತಗೊಳಿಸ್ಬೇಕಷ್ಟೇ. ಇವಾಗ ಬೆಂಕಿ ಮೇಲೆ ಒಂದ್ ಸ್ವಲ್ಪ ಏನು ಹೊಗೆ ಇದ್ರೆ ನಮ್ಗಿನ್ನ ಬೆಂಕಿ ಕಾಣಿಸೋದಿಲ್ಲ ಅಲ್ವಾ. ಒಂದ್ ಸ್ವಲ್ಪ ಗಾಳಿ ಹಾಕಿದ್ರೆ ಏನಾಗುತ್ತೆ, ಅದು ದಗ್ಗಂತ ಹತ್ಕೊಂಡು ಉರಿಯುತ್ತೆ ಅಲ್ವಾ. ಒಂದ್ ಸ್ವಲ್ಪ ಗಾಳಿ ಆಡಿಸ್ಬೇಕಷ್ಟೇ ನಾವು. ಅದೇ ತರ ಸುಪ್ತವಾಗಿದೆ. ನಮ್ಗೆ ಯಾರಾದ್ರೂ ಭಕ್ತರ ಸಂಘ ಸಿಕ್ಬಿಟ್ರೆ ನಮ್ಗೇನಾಗುತ್ತೆ, ಅದು ಒಳಗಡೆ ಇರೋದು ಜಾಗೃತ ಆಗ್ಬಿಡತ್ತೆ. ಅದೇನು ಬರೀ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅಂತ ಯಾವುದೇ ಒಂದು ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಎಲ್ಲಾ ಜೀವರಾಶಿಗಳಲ್ಲೂ ಅದು ಸುಪ್ತವಾಗಿದೆ. ನಾವು ನೋಡಿದ್ವಿ ಅಲ್ವಾ, ಚೈತನ್ಯ ಮಹಾಪ್ರಭುಗಳು ಅವರು ಆ ಜಾರ್ಖಂಡ್ ಕಾಡಲ್ಲಿ ಹೋದಾಗ ಅವರು ಹರಿನಾಮ ಸಂಕೀರ್ತನೆ ಮಾಡಿದಾಗ ಆ ಕ್ರೂರ ಮೃಗಗಳು ಸಹ ಅಲ್ಲಿ ನೃತ್ಯವನ್ನ ಮಾಡ್ತು. ಕ್ರೂರ ಮೃಗಗಳು ಅಂದ್ರೆ ಯಾರು, ಅವರು ಸಹ ಜೀವಿಗಳೇ ಅಲ್ವಾ. ಅವರೆಲ್ಲರೂ ಸಹ ಆತ್ಮ. ಅವರು ಏನು ಜೀವನ ಮಾಡಿ ಆಸೆಯನ್ನ ಪಟ್ಟಿದ್ದಕ್ಕೆ ಅವರ ಕರ್ಮಾನುಸಾರ ಅವರು ಆ ದೇಹಗಳನ್ನ ಅವರು ಪಡೆದಿದ್ದಾರೆ. ಎಲ್ಲ ಜೀವರಾಶಿಗಳಲ್ಲೂ ಸಹ ಈ ಕೃಷ್ಣ ಪ್ರಜ್ಞೆದು ಸುಪ್ತವಾಗಿ ಇದೆ. ಅದನ್ನ ಇಲ್ಲಿ ಹೇಳ್ತಿದ್ರೆ ಮಧ್ಯಯುಗದಲ್ಲಿ ಎಂದರೆ ಶ್ರೀ ಚೈತನ್ಯದ ಶ್ರೇಷ್ಠ ಅನುಯಾಯಿ ಶ್ರೀ ನಿತ್ಯಾನಂದರ ಅಂತರ್ಧಾನ ತರುವಾಯು ಒಂದು ವರ್ಗಕ್ಕೆ ಸೇರಿದ ಪುರೋಹಿತರು ತಾವು ಶ್ರೀ ನಿತ್ಯಾನಂದರ ಸಂತತಿಗೆ ಸೇರಿದವರೆಂದು ಹೇಳಿಕೊಂಡು ತಮ್ಮದು ಗೋಸ್ವಾಮಿಗಳ ವಂಶವೆಂದು ಪ್ರಚಾರ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ನೋಡಿ, ಇವಾಗ ಚೈತನ್ಯ ಮಹಾಪ್ರಭುಗಳು ಅವರು ನಿತ್ಯಾನಂದ ಮಹಾಪ್ರಭುಗಳು ನಾವು ತಿಳ್ಕೊಂಡಿದೀವಿ ಅಲ್ವಾ. ನಿತ್ಯಾನಂದ ಪ್ರಭುಗಳು ಆಕ್ಚುಲಿ ಅವರು ವೈರಾಗಿ ತರ ಅವರು ಜೀವನವನ್ನ ಮಾಡ್ತಾ ಇದ್ರು. ಆದ್ರೆ ಅಂತವ್ರಿಗೆ ಚೈತನ್ಯ ಮಹಾಪ್ರಭುಗಳು ನೀನು ಸಂಸಾರಿ ಆಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ವಂಶದಲ್ಲಿ ಇರೋರು ಈ ಕೃಷ್ಣ ಪ್ರಜ್ಞೆನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಆಗಿರುತ್ತೆ. ಅದಕ್ಕೆ ನೋಡಿ, ನಿತ್ಯಾನಂದ ಪ್ರಭುಗೆ ಸಂಸಾರಿ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಸಹ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವರು ಒಪ್ಕೋತಾರೆ. ಒಪ್ಕೊಂಡು ಅವರ ವಂಶ ಅಭಿವೃದ್ಧಿ ಆಗುತ್ತೆ. ಅವರ ವಂಶದಲ್ಲಿ ಬಂದಿರೋರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ಇರ್ತಾರೆ. ಆದ್ರೆ ನೋಡಿ, ಅವ್ರ ವಂಶದಲ್ಲಿ ಬಂದಿರೋರ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆ ಮೇಲೆ ಅವರು ಆ ಸಾರ್ವಭೌಮತ್ವವನ್ನ ಅವರು ಸ್ಥಾಪಿಸ್ಲಿಕ್ಕೆ ಹೋಗ್ತಾರೆ. ಈ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಈ ನಿತ್ಯಾನಂದ ವಂಶಸ್ಥರವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಭಕ್ತಿ ಸೇವೆಯನ್ನು ಅಭ್ಯಸಿಸುವುದು ಮತ್ತು ಪಸರಿಸುವುದು ಕೇವಲ ತಮ್ಮ ಹಕ್ಕು ಎಂದು ಆ ನಿತ್ಯಾನಂದ ವಂಶದವರು ಸಾರಿದರು. ನೋಡಿ, ಭಕ್ತಿ ಸೇವೆ ಅಂದ್ರೆ ಅಭ್ಯಾಸ ಮಾಡೋದು ನಾವೇ, ಇದನ್ನ ಪ್ರಚಾರ ಮಾಡೋದು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಅದೇ ತರ ನಮ್ಗೆ ನಾವು ನೋಡಿದ್ವಲ್ಲ, ಬ್ರಾಹ್ಮಣರು ವೇದಗಳನ್ನ ಉಪನಿಷತ್ತುಗಳನ್ನ ಹೇಳ್ಬೇಕು ಅಂತಂದ್ರೆ ನಾವು ಬ್ರಾಹ್ಮಣರ ಮಾತ್ರನೇ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಆದ್ರೆ ಇವಾಗ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ನಮ್ಗೆ ಗೊತ್ತಾಗಿದೆ, ಯಾವುದೇ ಒಂದು ಜಾತಿ ಮತ ಭೇದ ಅನ್ನೋದು ಇಲ್ಲ ಭಕ್ತಿ ಸೇವೆಗೆ. ಎಲ್ಲರೂ ಭಗವಂತನ ಮಕ್ಕಳು, ಎಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶ, ಎಲ್ಲ ಜೀವರಾಶಿಗಳು ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇಲ್ಲಿ ನೋಡಿ, ಇವರು ನಿತ್ಯಾನಂದ ವಂಶದವರು ಯಾವ ತರ ಮನಸ್ಥಿತಿ ಇದೆ ಅಂತಂದ್ರೆ, ಇದನ್ನ ನಾವೇ ಆಚರಿಸ್ಬೇಕು ಮತ್ತೆ ಇದನ್ನ ನಾವೇ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದರ ಅಧಿಕಾರ ಸಾಧಿಸ್ತಾರೆ. ಗೌಡಿಯ ವೈಷ್ಣವ ಸಂಪ್ರದಾಯದ ಬಹು ಪ್ರಭಾವಶಾಲಿ ಆಚಾರ್ಯರಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬಂದು ಮೇಲೆ ಹೇಳಿದ ನಿತ್ಯಾನಂದ ಸಂಪ್ರದಾಯದ ಈ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ತನಕ ಅವರ ಅಟ್ಟಹಾಸ ಮುಂದುವರಿಯಿತು. ನಾವು ನೋಡಿದ್ವಿ ಅಲ್ವಾ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಲಯನ್ ಗುರು ಅಂತ ಕರೀತಾ ಇದ್ರು. ಅವ್ರು ಯಾರಿಗೂ ಹೆದರ್ಕೋತಾ ಇರ್ಲಿಲ್ಲ. ಇವಾಗ ಅವರು ಎಲ್ಲರನ್ನ ಸೇರಿಸ್ಕೊತಾ ಇದ್ರು. ಅಂದ್ರೆ ಯಾವುದೇ ಜಾತಿ ಮತ ಧರ್ಮ ಅದವ್ರು ಇದ್ರೂ ಸಹ ಈ ಭಕ್ತಿ ಮಾರ್ಗಕ್ಕೆ ಬರ್ತೀವಿ, ಕೃಷ್ಣ ಪ್ರಜ್ಞೆಗೆ ಬರ್ತೀವಿ ಅಂತಂದ್ರೆ ಅವ್ರನ್ನೆಲ್ಲರನ್ನೂ ಸಹ ಅವರು ಸ್ವಾಗತಿಸ್ತಾ ಇದ್ರು. ಇದನ್ನ ಅವ್ರು ನಿತ್ಯಾನಂದ ವಂಶದವರೆಲ್ಲಾನು ಪ್ರತಿಭಟಿಸ್ತಾ ಇದ್ರು. ಆದ್ರೆ ಸರಸ್ವತಿ ಠಾಕೂರ್ ಅವರು ಯಾರಿಗೂ ಅವ್ರು ಎದುರ್ಕೊತಾ ಇರ್ಲಿಲ್ಲ. ಒಂದ್ಸತಿ ಅವ್ರ ಮೇಲೆ ಕೊಲೆ ಬೆದರಿಕೆನೂ ಬರುತ್ತೆ. ಈ ವಿಷಯ ಅವ್ರಿಗೆ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಪೊಲೀಸ್ ಅವ್ರು ಹೇಳ್ತಾರೆ, ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವ್ರಿಗೆ, ಈ ತರ ನಿಮ್ ಮೇಲೆ ಕೊಲೆ ಬೆದರಿಕೆ ಇದೆ ಅಂತಂದಾಗ ನಾನು ಯಾರಿಗೂ ನಾನು ಹೆದರ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಕೊನೆಗೆ ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಬರೋ ತನಕನು ಈ ನಿತ್ಯಾನಂದ ವಂಶಸ್ಥರು ಅವರು ಈ ಭಕ್ತಿ ಸೇವೆ, ಈ ಕೃಷ್ಣ ಪ್ರಜ್ಞೆ ಮೇಲೆ ಅವರು ತಮ್ಮ ಹಕ್ಕನ್ನ ಅವರು ಸ್ಥಾಪಿಸಿದ್ರು. ಸ್ವಲ್ಪ ಕಾಲ ಈ ವಿಚಾರವಾಗಿ ಎರಡು ಪಂಥಗಳ ನಡುವೆ ಸಮರವೇ ನಡೆಯಿತೆನ್ನಬಹುದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ನಿಲುವಿಗೆ ಜಯ ದೊರೆತು ಈಗ ಎಲ್ಲವೂ ಸುಗಮವಾಗಿದೆ. ನೋಡಿ, ಇಲ್ಲಾಂದ್ರೆ ನಮ್ಗೆ ಈಗ ಅಂದ್ರೆ ಹೇಳ್ಬೇಕಂತಂದ್ರೆ ಇವಾಗ ಅಮೆರಿಕನ್ ಅವರೇನೆ ಇವಾಗ ಶೀಲ ಪ್ರಭುಪಾದರಿಗೆ ಶಿಷ್ಯರಾಗಿದ್ದು ಅಲ್ವಾ. ಇವಾಗ ಅವರೆಲ್ಲರೂ ಸಹ ಈಗ ದೀಕ್ಷಾ ಗುರುಗಳಾಗಿದ್ದಾರೆ. ಇವಾಗ ಇಲ್ಲಿ ಎಷ್ಟೊಂದ್ ಜನ ಬ್ರಾಹ್ಮಣರಿರೋರು ಇದೇನಿದು, ನಾವು ಅಮೆರಿಕನ್ ಅವ್ರ ಹತ್ರ ಅಂತವ್ರ ಹತ್ರ ನಾವು ದೀಕ್ಷೆ ತಗೊಳದ, ನಾವು ಈ ಅಮೆರಿಕನ್ ಅವ್ರ ಹತ್ರ ಎಲ್ಲ ದೀಕ್ಷೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದ್ರೆ ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅವರು ಅಮೆರಿಕನ್ ಅವರ, ಆಫ್ರಿಕಾದವರ, ರಷ್ಯಾದವರ ಯಾರನ್ನೂ ಏನು ನೋಡೋ ಹಾಗಿಲ್ಲ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇವಾಗ ಶ್ರೀಲ ಪ್ರಭುಪಾದರ ಶಿಷ್ಯರು ಅವ್ರು ಯಾವುದೇ ಒಂದು ಜಾತಿ ಮತ ಧರ್ಮದವರಾಗಿರ್ಲಿ, ಶೀಲ ಪ್ರಭುಪಾದರು ಇವಾಗ ಅವ್ರಿಗೆ ನೀವು ದೀಕ್ಷಾ ಗುರುಗಳಾಗ್ಬೋದು ಅಂತ ಹೇಳಿದ್ರೆ ನಾವು ಅವ್ರನ್ನ ದೀಕ್ಷಾ ಗುರುಗಳಾಗಿ ನಾವು ಅವ್ರನ್ನ ಸ್ವೀಕರಿಸ್ಬೇಕು. ಅಯ್ಯೋ ಇವ್ರು ಅಮೆರಿಕನ್ರಪ್ಪ, ನಾವು ಬ್ರಾಹ್ಮಣರವರಾಗಿದ್ರೆ ಮಾತ್ರ ನಾವು ದೀಕ್ಷೆ ತಗೋತಿರೋ ಅಂತವ್ರ ಹತ್ರ ಅಂತ ಹೇಳಿದ್ರೆ ನಾವು ಖಂಡಿತ ಕೃಷ್ಣ ಪ್ರಜ್ಞೆಲಿ ನಾವ್ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲ.
ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲದೆ ಭಕ್ತಿ ಸೇವೆ ಯಾವ ಒಂದು ವಿಶಿಷ್ಟ ವರ್ಗ ಅಥವಾ ಪಂಥದವರಿಗೆ ಸೇರಿದ್ದಲ್ಲವೆಂದು ನಿಚ್ಚಳವಾಗಿ ಸ್ಥಾಪಿತವಾಗಿದೆ. ಇಷ್ಟೇ ಅಲ್ಲದೆ ಭಕ್ತಿ ಸೇವೆಯನ್ನು ಕೈಗೊಂಡ ಯಾರನ್ನೇ ಆಗಲಿ ಉತ್ತಮ ವರ್ಗದ ಬ್ರಾಹ್ಮಣನಾಗಿದ್ದಾನೆ ಎಂದು ಗಣಿಸಲಾಗುತ್ತಿದೆ ಅಲ್ವಾ. ಯಾರು ಭಕ್ತಿ ಸೇವೆಗೆ ಬಂದ್ಬಿಟ್ರೆ ನಾವೇನ್ ತಿಳ್ಕೊಂಡಿದೀವಿ, ಅವ್ರಿಗೆ ಎಲ್ಲಾ ಗುಣಗಳು ಬಂದ್ಬಿಡುತ್ತೆ. ದೈವಿ ಗುಣಗಳು ಬೇಡ 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 ಅಂದ್ರೂ ಸಹ ಆ ಎಲ್ಲಾ ದೈವಿ ಗುಣಗಳು ಬರುತ್ತೆ ನಮ್ಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ಆ ದೈವಾಸುರ ಸಂಪತ್ ವಿಭಾಗದಲ್ಲಿ ಆ ದೈವಿ ಗುಣಗಳು, ಆ 26 ದೈವಿ ಗುಣಗಳು ಏನನ್ನ ಹೇಳಿದರೆ ಅದನ್ನ ಪ್ರತಿಯೊಂದನ್ನ ನಾವು ಏನು ಕಲ್ತ್ಕೊಳ್ಲಿಕ್ಕೆ ಯಾವ್ದೋ ಒಂದು ವರ್ಕ್ಶಾಪ್ಗೆ ಹೋಗೋದು ಬೇಕಾಗಿಲ್ಲ. ನಾವು ಭಕ್ತಿಗೆ ಬಂದ್ಬಿಟ್ರೆ ಅದೆಲ್ಲವೂ ಸಹ ನಮ್ಗೆ ಬೈ ಪ್ರಾಡಕ್ಟ್ಸ್ ತರ ಅದು ಬಂದ್ಬಿಡುತ್ತೆ. ನೋಡಿ ಹಿಂಗೆ ದೈವಿ ಗುಣಗಳೇ ಬರುತ್ತೆ ಅಂದ್ಮೇಲೆ ಇನ್ನ ಬ್ರಾಹ್ಮಣ ಗುಣಗಳು ನಮ್ಗೆ ಏನು ಕೃಷ್ಣ ಆ 9 ಗುಣಗಳನ್ನ ಹೇಳಿದರೆ ಅದು ಬರ್ದಲೇ ಇರುತ್ತಾ, ಅವೆಲ್ಲವೂ ಸಹ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನಂತಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವರು ಆ ಉತ್ತಮ ವರ್ಗದ ಬ್ರಾಹ್ಮಣನಾಗಿದ್ದಾನೆ. ಬರೇ ಬಾಯಿ ಮಾತಿಗೆ ಬ್ರಾಹ್ಮಣ ಅಲ್ಲ, ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಅವನು ಆ ಏನು ಗುಣಲಕ್ಷಣಗಳನ್ನ ಹೊಂದಿರಬೇಕು ಬ್ರಾಹ್ಮಣನಾಗಿ, ಆ ಎಲ್ಲ ಗುಣಲಕ್ಷಣಗಳನ್ನ ಅವನು ಹೊಂದಿರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಭಕ್ತಿ ಸೇವೆಯ ಚಳುವಳಿಗಾಗಿ ಶ್ರಮಿಸಿದುದು ಸಾರ್ಥಕವಾಯಿತು. ನೋಡಿ ಅಲ್ವಾ, ಅದ್ ನಾವು ಕಣ್ಣು ಮುಂದಲೇ ನಾವು ನೋಡ್ತಾ ಇದೀವಿ. ಈಗ ನಮ್ಮ ಗುರು ಮಹಾರಾಜರು ಅಲ್ವಾ, ಅವ್ರನ್ನು ಸಹ ಅಮೆರಿಕನ್ರು, ಆದ್ರೆ ನಾವು ಅವ್ರ ಹತ್ರ ನೋಡಿ ಇಡೀ ಭಾರತದಲ್ಲಿ ಎಷ್ಟು ಜನ ದೀಕ್ಷೆನ ತಗೊಂಡಿದ್ದಾರೆ. ಅವ್ರನ್ನ ಗುರುವಾಗಿ, ದೀಕ್ಷಾ ಗುರುವಾಗಿ ಅವರು ಇನ್ನು ಪೂಜಿಸ್ತಾ ಇದ್ದಾರೆ ಅಲ್ವಾ. ಸೊ ಅದು ನೋಡಿ ಇವಾಗ ಸಾರ್ಥಕ ಆಗಿದೆ. ಅದೇನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪ್ರಾಣವನ್ನೇ ಒತ್ತೆ ಇಟ್ಟು ಅವ್ರು ಏನು ಅವ್ರ ಜೊತೆ ಸಮರ ಮಾಡಿದ್ರೋ ಈಗ ಅದು ಸಾರ್ಥಕ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶೀಲ ಭಕ್ತಿ ಸಿದ್ಧಾಂತರ ಹಿರಿಮೆಯಿಂದಾಗಿ ಈ ಹೊತ್ತು ಜಗತ್ತಿನ ಅಷ್ಟೇಕೆ ಇಡೀ ಬ್ರಹ್ಮಾಂಡದ ಯಾರೇ ಆಗಲಿ ಗೌಡಿಯ ವೈಷ್ಣವರಾಗಬಹುದಾಗಿದೆ. ನೋಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆತರ ಅವರು ಹೋರಾಟ ಮಾಡಿದಕ್ಕೆ ಈಗ ಇಡೀ ಬ್ರಹ್ಮಾಂಡದಲ್ಲಿ ಯಾರೇ ಬೇಕಾರಾಗ್ಲಿ ಗೌಡಿ ವೈಷ್ಣವರಾಗ್ಬೋದು. ಇವಾಗ ನಮ್ಗೆ ಬೇಜಾರಾಗ್ತಿತ್ತಲ್ವಾ, ಅಯ್ಯೋ ಗಾಯತ್ರಿ ಮಂತ್ರ ನಾವ್ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ವಲ್ಲ, ಅಯ್ಯೋ ನಾನು ಹೆಣ್ಮಗಳಾಗಿ ಹುಟ್ಟಿದೀನಿ, ನಾನ್ ಗಾಯತ್ರಿ ಮಂತ್ರ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾನು ವೇದಗಳನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ. ನಾವ್ ಇವಾಗ ವೇದಗಳ ಸಾರವಾದ ಶ್ರೀಮದ್ ಭಾಗವತವನ್ನ ನಾವು ಓದ್ಲಿಕ್ಕೆ ನಾವ್ ಇವಾಗ ಅರ್ಹತೆಯನ್ನ ನಾವು ಪಡೆದಿದ್ದೀವಿ. ಇದೆಲ್ಲ ಸಾರ್ಥಕ ಆಗಿರೋದು ಶಿಲ ಪ್ರಭುಪಾದ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆ ಶ್ರಮದಿಂದ. ಶುದ್ಧ ವೈಷ್ಣವನಾದ ಯಾರೇ ಆದರೂ ಲೋಕೋತ್ತರ ಸ್ಥಾನವನ್ನ ಪಡೆದಿರುತ್ತಾನೆ. ಆದ್ದರಿಂದ ಸತ್ವ ಗುಣದಲ್ಲಿ ಸ್ಥಾಪಿತನಾಗಿರುವ ಅತಿ ದೊಡ್ಡ ಗುಣವನ್ನು ಆತ ಈಗಾಗಲೇ ಸಾಧಿಸಿಕೊಂಡಿರುತ್ತಾನೆ. ಇವಾಗ ಶುದ್ಧ ವೈಷ್ಣವನಾದ್ರೆ ಅವರು ಏನು ಈ ಭೌತಿಕ ಪ್ರಪಂಚದಿಂದ ಹೊರತುಪಡಿಸಿರುವಂತಹ ಒಂದು ಉನ್ನತ ಸ್ಥಾನವನ್ನು ಅವನು ಪಡೆದಿರ್ತಾನೆ ಅಲ್ವಾ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ತುಂಬಾ ಉತ್ತಮವಾದ ಗುಣ ಅಂತಂದ್ರೆ ನಾವು ಸತ್ವಗುಣವನ್ನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಹೌದು, ನಾವು ಸತ್ವಗುಣದಲ್ಲಿ ಮಿನಿಮಮ್ ಸತ್ವಗುಣದಲ್ಲಿ ಇದ್ರೆ ಅಷ್ಟೇ ನಮ್ಗೆ ಈ ಭಗವಂತನ ಜ್ಞಾನವನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಖಂಡಿತ ನಾವು ಈ ಭಗವಂತನ ಜ್ಞಾನವನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ನಾವ್ ಇಲ್ಲಿ ಕುತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವಿಲ ಒದ್ದಾಡ್ಬಿಡ್ತೀವಿ ಅಲ್ವಾ. ನೋಡಿ ಇವಾಗ ನಾವು ಟಿವಿನೋ ಅಥವಾ ಮೂವಿನೋ ನಾವು 3 ಅವರ್ಸ್ ಕುತ್ಕೊಂಡು ನಾವು ನೋಡ್ತೀವಿ, ನಮ್ಗೆ ಏನ್ ಅನ್ಸೋದಿಲ್ಲ ಅಲ್ವಾ, ಆರಾಮಾಗಿ ನೋಡ್ತೀವಿ. ಆದ್ರೆ ಇಲ್ಲಿ ಕೃಷ್ಣನ ಬಗ್ಗೆ ಕೇಳ್ಬೇಕು ಅಂತಂದ್ರೆ ನಾವು ಸತ್ವಗುಣದಲ್ಲಿ ಇಲ್ಲಿಲ್ಲ ಅಂದ್ರೆ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು ಮೇಲೆ ಹೇಳಿದ ನಿಲುವನ್ನ ಆದರ್ಶವಾಗಿ ಇಟ್ಟುಕೊಂಡಿದೆ. ಅವರ ಪ್ರಾಮಾಣ್ಯದ ಮೇಲೆ ನಾವು ಪಾಶ್ಚಾತ್ಯ ದೇಶಗಳ ಎಲ್ಲಾ ವರ್ಗಗಳಿಂದ ಸದಸ್ಯರನ್ನು ಮಾಡುತ್ತಿದ್ದೇವೆ. ನೋಡಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅಲ್ವಾ, ನಮ್ಮ ಮಹಾಪ್ರಭುಗಳು ಅಂದ್ರೆ ನಮ್ಮ ಮಹಾಗುರುಗಳು ಏನ್ ಹೇಳಿದ್ರು ಅದನ್ನ ನಾನು ಇವಾಗ ಪಾಲಿಸ್ತಾ ಇದ್ದೀನಿ. ನಾನು ಇವಾಗ ಯಾವುದೇ ಒಂದು ಜಾತಿ ಮತ ಭೇದ, ಯಾವುದೇ ಒಂದು ದೇಶ, ಅದೆಲ್ಲ ಯಾವ್ದನ್ನು ನಾನು ನೋಡ್ತಾ ಇಲ್ಲ. ಯಾರೇ ಈ ಕೃಷ್ಣ ಪ್ರಜ್ಞೆಗೆ ಬಂದ್ರು ನಾವು ಅವ್ರನ್ನ ತಗೋತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸದಸ್ಯರನ್ನಾಗಿ ಮಾಡ್ಕೋತಾ ಇದೀವಿ ನಮ್ಮ ಇಸ್ಕಾನ್ ಸಂಸ್ಥೆಗೆ ಅಂತ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಹೊರತು ವ್ಯಕ್ತಿಗೆ ಯಜ್ಞೋಪವೀತ ಧಾರಣೆಯ ಹಕ್ಕಿಲ್ಲ ಹಾಗೂ ಅವನು ಉತ್ತಮ ವರ್ಗದ ವೈಷ್ಣವನಾಗಲು ಬರುವುದಿಲ್ಲ ಎಂದು ಬ್ರಾಹ್ಮಣರೆಂಬ ಹೆಸರಿನಿಂದ ಕರೆಸಿಕೊಳ್ಳುವ ಜನ ಹೇಳುತ್ತಾರೆ. ನೋಡಿ ಇಲ್ಲಿ ಆ ಯಜ್ಞೋಪವೀತ ಮಾಡ್ಲಿಕ್ಕೆ ಹಾಕೊಂಡ್ಲಿಕ್ಕೆ ಈಗ ದ್ವಿಜರು ಅಂತಂದ್ರೆ ಯಾರ್ಯಾರು, ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯರು, ಇವ್ 3 ಜನ ಮಾತ್ರನೇ ಯಜ್ಞೋಪವೀತವನ್ನ ಧಾರಣೆ ಮಾಡ್ತಾ ಇದ್ರು ಅಲ್ವಾ. ಆದ್ರೆ ನೋಡಿ ಈಗ ಶ್ರೀಲ ಪ್ರಭುಪಾದರ ಅವರ ಕರುಣೆಯಿಂದ ಈ ಇಡೀ ಪ್ರಪಂಚದಲ್ಲಿ ಯಾರ್ ಬೇಕಾದ್ರೂ ಸಹ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವರು ಬ್ರಾಹ್ಮಣನಾಗ್ಬೋದು, ಯಜ್ಞೋಪವೀತವನ್ನ ಅವರು ಧರಿಸ್ಕೋಬಹುದು, ಅವರು ದೀಕ್ಷೆನ ಅವರು ಪಡಿಬಹುದು. ಇಂತಹ ಸಿದ್ಧಾಂತವನ್ನ ನಾವು ಮಾನ್ಯ ಮಾಡುವುದಿಲ್ಲ, ಏಕೆಂದರೆ ಇದನ್ನು ರೂಪ ಗೋಸ್ವಾಮಿಯವರ ವಿಚಾರಗಳಾಗಲಿ ಧರ್ಮ ಗ್ರಂಥಗಳಾಗ್ಲಿ ಸಮರ್ಥಿಸುವುದಿಲ್ಲ. ಇವಾಗ ಇಲ್ಲಿರೋರು ಏನು ಹೇಳ್ತಾರೆ, ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೆ ಅಥವಾ ಈ ಕ್ಷತ್ರಿಯ ವೈಶ್ಯ ಈ ದ್ವಿಜರು ಅಂತ ನಾವ್ ಏನ್ ಕರಿತೀವಿ ಅವ್ರು ಮಾತ್ರನೇ ಇದು ಯಜ್ಞೋಪವೀತವನ್ನ ಧಾರಣೆ ಮಾಡ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ಬೇರೆಯವ್ರು ಯಾರು ಹಾಕೋಕೂಡುದು, ಅವ್ರು ಹಾಕೊಂಡ್ರು ಸಹ ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ
ಬ್ರಾಹ್ಮಣ ವಂಶದವರು ಹೇಳ್ತಾರೆ. ಆದ್ರೆ ಶ್ರೀಲ ಪ್ರಭುಪಾದ್ರು ಅದನ್ನ ಯಾವ್ದನ್ನು ಸಹ ಅವರು ಲೆಕ್ಕಕ್ಕೆ ತಗೊಳೋದಿಲ್ಲ. ನಾವ್ ಅದನ್ನೆಲ್ಲ ಸಮರ್ಥಿಸೋದಿಲ್ಲ. ಯಾಕಂದ್ರೆ ಧರ್ಮ ಗ್ರಂಥದಲ್ಲಿ ಆತರ ಹೇಳಿಲ್ಲ. ಯಾರು ಬೇಕಾದ್ರೂ ಈ ಭಕ್ತಿ ಮಾರ್ಗಕ್ಕೆ ಬರ್ಬೋದು, ಬ್ರಾಹ್ಮಣನಾಗ್ಬೋದು. ಬ್ರಾಹ್ಮಣ ಏನು ದೇವತೆನೇ ಆಗ್ಬೋದು, ಅವ್ರ ಎಲ್ಲಾ ಗುಣಗಳನ್ನ ಹೊಂದಿದ್ರೆ ಬ್ರಹ್ಮನೂ ಆಗ್ಬೋದು ಅಂತ ನಮ್ಮ ಧರ್ಮ ಗ್ರಂಥದಲ್ಲೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಲ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಭಕ್ತಿ ಸೇವೆ ಸಲ್ಲಿಸುವ ಹಾಗೂ ಕೃಷ್ಣ ಪ್ರಜ್ಞಾವಂತನಾಗುವ ಜನ್ಮಸಿದ್ಧ ಹಕ್ಕುಂಟು ಎಂದು ಶ್ರೀಲ ರೂಪ ಗೋಸ್ವಾಮಿ ಅವರು ವಿಶೇಷವಾಗಿ ಸೂಚಿಸುತ್ತಾರೆ ಅಲ್ವಾ. ನೋಡಿ ಅದು ಎಷ್ಟು ಚೆನ್ನಾಗಿದೆ. ನಾವು ಅಯ್ಯೋ ನಾನು ಇನ್ನೊಂದು ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿ ಹುಟ್ಟೇನೆ, ನಾನು ಭಕ್ತಿನ ಮಾಡ್ತೀನಿ, ಇಲ್ಲ ಅಲ್ವಾ. ನಾನು ಇನ್ನೊಂದು ಜನ್ಮದಲ್ಲಿ ನಾನು ಗಂಡಾಗಿ ಹುಟ್ಟೆ, ನಾನು ಭಕ್ತಿನ ಮಾಡ್ತೀನಿ, ಇಲ್ಲ ಅಲ್ವಾ. ನಾವ್ ಯಾವುದೇ ಒಂದು ಭಗವಂತ ಇಲ್ಲಿ ನಮ್ಗೆ ಯಾವುದೇ ಒಂದು ಜನ್ಮದಲ್ಲಿ ಅಂದ್ರೆ ಯಾವುದೇ ಒಂದು ಕುಲದಲ್ಲಿ ಹುಟ್ಟಿಸ್ಲಿ, ಯಾವುದೇ ಒಂದು ಲಿಂಗದಲ್ಲಿ ನಮ್ಗೆ ಹುಟ್ಟಿಸಿರ್ಲಿ, ನಾವು ಭಕ್ತಿನ ನಾವು ಮಾಡಬಹುದು. ಈ ನಿಟ್ಟಿನಲ್ಲಿ ಅವರು ಹಲವಾರು ಧರ್ಮ ಗ್ರಂಥಗಳಿಂದ ಆಧಾರಗಳನ್ನು ಒದಗಿಸುತ್ತಾರೆ. ಪದ್ಮ ಪುರಾಣದ ಒಂದು ಪ್ರಸಂಗವನ್ನಂತೂ ಅವರು ವಿಶೇಷವಾಗಿ ಉಲ್ಲೇಖಿಸುತ್ತಾರೆ. ಈ ಪ್ರಸಂಗದಲ್ಲಿ ವಸಿಷ್ಠ ಮುನಿಗಳು ದಿಲೀಪ ರಾಜನನ್ನು ಉದ್ದೇಶಿಸಿ ಹೀಗೆನ್ನುತ್ತಾರೆ: ಪ್ರಿಯ ದೊರೆಯೇ, ಭಕ್ತಿ ಸೇವೆ ಸಲ್ಲಿಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಮಾಘ ಮಾಸದಲ್ಲಿ ಡಿಸೆಂಬರ್ ಜನವರಿ ಬೆಳಗ್ಗಿನ ಹೊತ್ತು ಬೇಗ ಎದ್ದು ಸ್ನಾನ ಮಾಡುವ ಹಕ್ಕು ಪ್ರತಿಯೊಬ್ಬನಿಗೂ ಹೇಗೆ ಉಂಟೋ ಹಾಗೆ ಈ ಬಗ್ಗೆ ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಇನ್ನೂ ಹೆಚ್ಚಿನ ಪುರಾವೆ ಸಿಗುತ್ತದೆ ಅಲ್ವಾ. ನಾವ್ ಯಾವಾಗ್ಲೂ ಮಾತಾಡಿದಾಗ ನಂಗಂಗ್ ಅನ್ಸುತ್ತೆ ಈ ತರ ಇರ್ಬೋದು, ಆ ತರ ಇರ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ನಮ್ಗೆ 4 ನ್ಯೂನತೆಗಳಿದೆ ಅಲ್ವಾ. ಈ 4 ನ್ಯೂನತೆಗಳನ್ನ ಇಟ್ಕೊಂಡು ನಾವ್ ಯಾವುದೇ ಒಂದು ಪರಿಪೂರ್ಣವಾದ ಜ್ಞಾನವನ್ನ ನಾವು ಏನು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡಿದ್ರು ಸಹ ಅದರಿಂದ ಯಾವುದೇ ಒಂದು ಒಳಿತಾಗೋದಿಲ್ಲ. ಅದರಿಂದ ನಮ್ಗೆ ಯಾವುದೇ ಒಂದು ಪರಿಪೂರ್ಣವಾದ ಗುರಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಧರ್ಮ ಗ್ರಂಥದಲ್ಲಿ ಅದ್ ಯಾರಿಂದ ಬಂದಿದೆ? ದೇವೋತ್ತಮ ಪರಮ ಪುರುಷನಿಂದ ಬಂದಿದೆ. ದೇವೋತ್ತಮ ಪರಮ ಪುರುಷನಿಗೆ ಇದು ಯಾವುದೇ ಒಂದು ನ್ಯೂನತೆಗಳಿಲ್ಲ. ಅವರು 100% ಪರ್ಫೆಕ್ಟ್ ಇದ್ದಾರೆ ಅಲ್ವಾ. ಅವರಿಂದ ಬಂದಿರೋ ಜ್ಞಾನ ಏನಿದೆಯೋ ಅದರಿಂದ ನಾವು ಉಲ್ಲೇಖಿಸ್ಬೇಕಾಗತ್ತೆ. ಉಲ್ಲೇಖಿಸಿದಾಗ ಏನಾಗತ್ತೆ, ನಮ್ಮ ಮಾತಿಗೆ ಒಂದು ಬೆಲೆ ತೂಕ ಅಂತ ಬರುತ್ತೆ. ಅದನ್ನ ಎಲ್ಲರೂ ಸಹ ಅದನ್ನ ಒಪ್ಕೋತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಹೇಗೆ ಮಾಘ ಮಾಸದಲ್ಲಿ ನಾವೆಲ್ಲ ಸಹ ಯಾರೇ ಬೇಕಾದ್ರೂ ಸ್ನಾನ ಮಾಡ್ಬೋದು ಅಂತ ಹೇಳಿದಾರಲ್ಲ, ಅದೇ ತರನೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ಈ ಭಕ್ತಿನೂ ಸಹ ಯಾರ್ ಬೇಕಾದ್ರೂ ಮಾಡ್ಬೋದು. ಯಾರ್ ಬೇಕಾದ್ರೂ ಸಹ ದೀಕ್ಷೆನ ತಗೊಂಡು ಜನಿವಾರವನ್ನ ಅವರು ಏನು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ಹತ್ರ ಅವರು ದೀಕ್ಷೆನ ಅವರು ತಗೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಈ ಬಗ್ಗೆ ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಇನ್ನೂ ಹೆಚ್ಚಿನ ಪುರಾವೆ ಸಿಗುತ್ತದೆ. ಅಲ್ಲಿ ಹೀಗೆ ಹೇಳಲಾಗಿದೆ: ಮಯೂರ ಧ್ವಜ ಎನ್ನುವ ದೇಶದಲ್ಲಿ ಶೂದ್ರರಿಗಿಂತ ಕೀಳೆಂದು ಎಣಿಸಲಾಗುವ ಕೆಳಜಾತಿಯ ಜನರಿಗೆ ಕೂಡ ವೈಷ್ಣವ ಪಂಥದ ಪ್ರಕಾರ ಭಕ್ತಿ ಸೇವೆಯ ದೀಕ್ಷೆ ನೀಡಲಾಗುತ್ತದೆ. ನೋಡಿ ಅಲ್ಲಿ ಯಾರಿಗೆ, ಅಲ್ಲಿ ಮಯೂರ ಧ್ವಜ ಅನ್ನೋ ಒಂದು ದೇಶದಲ್ಲಿ ಅಲ್ಲಿ ಶೂದ್ರರಿಗಿಂತ, ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್. ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ರೆ, ಶೂದ್ರರಿಗಿಂತ ಕೀಳೆಂದು ಎಣಿಸುವ ಕೆಳಜಾತಿಯ ಜನರಿಗೂ ಕೂಡ ವೈಷ್ಣವ ಪಂಥದ ಪ್ರಕಾರ ಭಕ್ತಿ ಸೇವೆಯ ದೀಕ್ಷೆ ಕೊಡಲಾಗುತ್ತದೆ ಅಲ್ವಾ. ಶೂದ್ರರಿಗಿಂತ ಕೆಳಗಡೆ ಇರೋರು ಅಂತಂದ್ರೆ ಇವಾಗ ಚಾಂಡಾಳ ಅಂತ ಎಲ್ಲ ನಾವು ಹೇಳ್ತೀವಲ್ವಾ, ಅಂತವ್ರು ಅಂದ್ರೆ ಈ ನಾಯಿಯ ಮಾಂಸವನ್ನ ತಿನ್ನೋರು, ಅಂತವ್ರಿಗೂ ಸಹ ಅಲ್ಲಿ ಅವರು ಭಕ್ತಿ ಸೇವೆ ದೀಕ್ಷೆನ ಕೊಡ್ಲಾಗ್ತಾ ಇತ್ತು. ಹಣೆಗೆ ತಿಲಕವನ್ನಿಟ್ಟುಕೊಂಡು ಕೈಗಳು ಹಾಗೂ ಕೊರಳಲ್ಲಿ ತುಳಸಿ ಮಣಿಗಳನ್ನು ಧರಿಸಿ ಉಚಿತ ವಸ್ತ್ರಭೂಷಣಗಳಲ್ಲಿ ಕಾಣಿಸಿಕೊಂಡಾಗ ಆ ಜನ ಸಾಕ್ಷಾತ್ ವೈಕುಂಠದಿಂದ ಬಂದವರಂತೆ ಕಾಣುತ್ತಾರೆ ಅಲ್ಲ. ಆ ಪ್ರಭುಪಾದರು ಎಷ್ಟು ಸತಿ ಹೇಳ್ತಾ ಇದ್ರಲ್ಲ, ಅವರೆಲ್ಲ ಅಮೆರಿಕನ್ ಅವರೆಲ್ಲರೂ ಸಹ ಅವ್ರ ಶಿಷ್ಯರು ಯಾರಾಗಿದ್ರು ಅವರೆಲ್ಲರೂ ಸಹ ಎಲ್ಲ ಡ್ರಗ್ ಅಡಿಕ್ಟ್ಸ್ ಆಗಿದ್ರು ಅಲ್ವಾ. ಅವ್ರು ಬೀದಿಲಿ ಎಲ್ಲಂದ್ರಲ್ಲೇ ಮಲ್ಕೋತಾ ಇದ್ರು. ಅವ್ರಿಗೇನು ಒಂದು ಚರಂಡಿ ಯಾವ ಜಾಗದಲ್ಲಿ ಬೇಕಾದ್ರು ಅವರು ಮಲ್ಕೋತಾ ಇದ್ರು. ದಿನ ಸ್ನಾನ ಮಾಡ್ಕೋಬೇಕು ಅಂತಾನೆ ಏನಿರ್ಲಿಲ್ಲ, ದಿನ ಬಟ್ಟೆ ಚೇಂಜ್ ಮಾಡ್ಕೋಬೇಕು ಅಂತಾನೆ ಇರ್ಲಿಲ್ಲ ಅಲ್ವಾ. ಅವರೆಲ್ಲ ಹಿಪ್ಪಿಗಳನ್ನೆಲ್ಲರನ್ನು ಸಹ ಅವ್ರು ಯಾವಾಗ ಭಕ್ತಿ ಮಾರ್ಗಕ್ಕೆ ಬಂದ್ರು ಪ್ರಭುಪಾದರ ಏನು ಮಾರ್ಗದರ್ಶನದಲ್ಲಿ ಅವರೆಲ್ಲರೂ ಸಹ ಹ್ಯಾಪಿಗಳಾಗ್ತಾರೆ ಅಲ್ವಾ. ನೋಡಿ ಅವರೆಲ್ಲರೂ ಸಹ ವೈಷ್ಣವ ಒಂದು ವೇಷಭೂಷಣವನ್ನ ಹಾಕೊಂಡಾಗ ನಮ್ಗೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅನ್ಸುತ್ತೆ ಅಲ್ವಾ. ಅವರೆಲ್ಲ ಏನು ನೇರವಾಗಿ ವೈಕುಂಠದಿಂದ ಬಂದ್ಬಿಟ್ಟಿದಾರೇನೋ ಅನ್ನೋ ತರ ಅನ್ಸುತ್ತೆ ಅಲ್ವಾ. ಪ್ರಭುಪಾದರ ಇಚ್ಛೆ ಅದೇ ಆಗಿತ್ತಲ್ವಾ. ನಾನೆಲ್ಲ ಈ ವೈಟ್ ಎಲಿಫೆಂಟ್ಸ್, ಈ ಬಿಳಿ ಆನೆಗಳನ್ನ ನಾನು ಕರ್ಕೊಂಡು ನಾನು ಭಾರತಕ್ಕೆ ಬರ್ಬೇಕು ಅಂತ. ಯಾಕಂದ್ರೆ ಭಾರತದಲ್ಲಿ ಯಾರನ್ನು ಸಹ ಪ್ರಭುಪಾದರಿಗೆ ಅವರು ಯಾರು ಹೆಲ್ಪ್ ಮಾಡ್ಲೇ ಇಲ್ಲ ಅಲ್ವಾ. ಅವ್ರು ಎಷ್ಟು ಬೇಡ್ಕೋತಾರೆ ಅಲ್ವಾ. ನನಗೆ ಆ ಜ್ಞಾನ ಗೊತ್ತಿದೆ, ಭಗವಂತನ ಲೋಕಕ್ಕೆ ಹೋಗೋ ಒಂದು ಸುಲಭ ಮಾರ್ಗ ಗೊತ್ತಿದೆ, ಬನ್ನಿ ನೀವೆಲ್ಲರನ್ನು ಸಹ ಸಹಾಯ ಮಾಡಿ ಅಂತಂದ್ರೆ ಯಾರು ಸಹ ಸಹಾಯ ಮಾಡ್ಲಿಲ್ಲ
ಪ್ರಭುಪಾದರಿಗೆ ಅಲ್ವಾ. ಅದಕ್ಕೆ ಅವ್ರಿಗೆ ಏನ್ ಆಸೆ ಇತ್ತು, ಈ ಬಿಳಿ ಆನೆಗಳನ್ನ ನಾನು ಕರ್ಕೊಂಡು ಹೋಗಿ ನಾನು ಭಾರತ ದೇಶದಲ್ಲಿ ಅಲ್ವಾ ನಾನು ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಚ್ಛೆ ಇತ್ತು ನೋಡಿ. ಅದಕ್ಕೇನೆ ಇಲ್ಲಿ ಹೇಳ್ತಿದ್ರೆ ಅವ್ರನ್ನ ನೋಡಿದ್ರೆ ಆ ವೈಷ್ಣವ ಆ ಡ್ರೆಸ್ ಅಲ್ಲಿ ನೋಡಿದ್ರೆ ಅವರು ಏನು ವೈಕುಂಠದಿಂದ ಬಂದಿದ್ದಾರೇನೋ ಅನ್ನೋ ತರ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಅವರು ಎಷ್ಟು ಸುಂದರವಾಗಿ ಕಾಣಿಸುತ್ತಾರೆ ಅಂದರೆ ಅವರು ತತ್ಕ್ಷಣ ಸಾಮಾನ್ಯ ಬ್ರಾಹ್ಮಣರನ್ನು ಮೀರಿಸುತ್ತಾರೆ ಅಲ್ವಾ. ಇವಾಗ ನಾವು ಶಿಲ ಪ್ರಭುಪಾದರ ಆ ಶಿಷ್ಯರನ್ನ ನೋಡಿದ್ರೆ ಅಲ್ವಾ, ಬ್ರಾಹ್ಮಣರನ್ನ ಖಂಡಿತ ಅವರು ಮೀರಿಸ್ತಾರೆ. ಅವರು ಖಂಡಿತ ನೇರವಾಗಿ ಅವರು ವೈಕುಂಠದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಹೀಗೆ ವೈಷ್ಣವನು ತ್ವಾತೇವ ಬ್ರಾಹ್ಮಣನಾಗುತ್ತಾನೆ. ಈ ವಿಚಾರವನ್ನು ಸನಾತನ ಗೋಸ್ವಾಮಿಗಳು ತಮ್ಮ ಗ್ರಂಥ ಹರಿಭಕ್ತ ವಿಲಾಸದಲ್ಲಿ ಸಮರ್ಥಿಸುತ್ತಾರೆ. ಈ ಗ್ರಂಥ ವೈಷ್ಣವರ ಮಾರ್ಗದರ್ಶಿನಿ. ಸೊ ಈ ಹರಿಭಕ್ತಿ ವಿಲಾಸ ಅನ್ನೋದು ಸನಾತನ ಗೋಸ್ವಾಮಿಯವರು ಬರೆದಿದ್ದಾರೆ. ಇದು ವೈಷ್ಣವರಿಗೆ ಒಂದು ಮಾರ್ಗದರ್ಶನವಾಗಿರುವಂತಹ ಗ್ರಂಥ. ಆ ಗ್ರಂಥದಲ್ಲಿ ಸನಾತನ ಗೋಸ್ವಾಮಿಯವರು ಸ್ಪಷ್ಟ ಮಾತುಗಳಲ್ಲಿ ಹೀಗೆನ್ನುತ್ತಾರೆ: ಕಂಸ ಕಂಚು ಎಂಬ ಲೋಹಕ್ಕೆ ಪಾದರಸವನ್ನ ಸೇರಿಸಿದರೆ ಅದು ಹೇಗೆ ಬಂಗಾರವಾಗುತ್ತದೋ ಹಾಗೆ ಸೂಕ್ತ ರೀತಿಯಲ್ಲಿ ವೈಷ್ಣವ ಪಂಥದ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿಯು ನಿಶ್ಚಯವಾಗಿಯೂ ಬ್ರಾಹ್ಮಣನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ಆ ಕಂಚು ಲೋಹಕ್ಕೆ ಪಾದರಸವನ್ನ ಬೆರೆಸಿದ್ರೆ ಅದೇನಾಗುತ್ತೆ, ಬಂಗಾರ ಆಗೋಗುತ್ತೆ ಅಲ್ವಾ. ಅದೇ ತರನೇ ಯಾವುದೇ ಒಬ್ಬ ವ್ಯಕ್ತಿ ಆ ವೈಷ್ಣವ ಪಂಥದಲ್ಲಿ ದೀಕ್ಷೆ, ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳಿಂದ ದೀಕ್ಷೆನ ತಗೊಂಡ್ಬಿಟ್ರೆ ಅವನು ನಿಶ್ಚಯವಾಗಿ ಅವನು ಬ್ರಾಹ್ಮಣನಾಗ್ತಾನೆ, ಅದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಮಾಣಭೂತರ ಮಾರ್ಗದರ್ಶನದಲ್ಲಿ ನಡೆಯುವ ಸದ್ಗುರುಗಳು ಯಾರನ್ನು ಬೇಕಾದ್ರೂ ವೈಷ್ಣವ ಪಂಥಕ್ಕೆ ಪರಿವರ್ತಿಸಬಹುದು ನೋಡಿ. ಆ ಗುರು ಪರಂಪರೆಯಲ್ಲಿ ಬರ್ತಾ ಇರುವಂತಹ ಗುರುಗಳು ಯಾರನ್ನ ಬೇಕಾದ್ರೂ ಅವರು ಆ ವೈಷ್ಣವ ಪಂಥಕ್ಕೆ ಅವರು ಪರಿವರ್ತಿಸಬಹುದು. ಹೀಗೆ ಪರಿವರ್ತಿತನಾದವನು ಸ್ವಾಭಾವಿಕವಾಗಿ ಬ್ರಾಹ್ಮಣ ಸ್ಥಾನದ ಉತ್ತುಂಗ ಶೃಂಗಕ್ಕೇರಲಿ ಎನ್ನುವುದೇ ಗುರಿ ಅಲ್ವಾ. ಯಾಕೆ ನಾವು ಆ ಬ್ರಾಹ್ಮಣ ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ, ನಾವು ಆ ಬ್ರಾಹ್ಮಣ ಸ್ಥಾನಕ್ಕೆ ಬಂದ್ರೇನೆ ಅಷ್ಟೇನೆ ನಾವು ಆ ಶುದ್ಧ ಭಕ್ತಿನ ಮಾಡೋ ಒಂದು ಹಂತಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಅಲ್ವಾ. ತಮೋಗುಣ, ರಜೋಗುಣ, ಸತ್ವಗುಣ, ಶುದ್ಧ ಸತ್ವಗುಣ, ನಾವು ಶುದ್ಧ ಸತ್ವಗುಣಕ್ಕೆ ಬಂದ್ರೆ ಅಷ್ಟೇನೆ ನಾವು ಮತ್ತೆ ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ನಾನು ಭಾಗವತಮಲ್ಲೂ ಸಹ ಈ ಎಕ್ಸಾಂಪಲ್ ಅನ್ನ ಕೊಟ್ಟೆ. ಇವಾಗ ಫ್ಲೈಟ್ ಅದು ಮೇಲಕ್ಕೆ ಏರ್ಬೇಕು ಅಂತಂತಂದ್ರೆ ಅದು ರನ್ವೇಗೆ ಬರ್ಬೇಕಾಗತ್ತೆ ಅಲ್ವಾ. ರನ್ವೇಗೆ ಬರ್ದಲೆ ಯಾವ್ದೋ ಒಂದು ರೋಡಲ್ಲಿ ಇದ್ರೆ ಖಂಡಿತ ಫ್ಲೈಟ್ ಟೇಕ್ ಆಫ್ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ತರನೇ ನಾವು ಇವಾಗ ಮೇಲಕ್ಕೆ ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಂದ್ರೆ ನಾವು ಆ ಸತ್ವಗುಣಕ್ಕೆ ಬಂದ್ರೆ ಅಷ್ಟೇ ನಾವು ಜುಯ್ ಅಂತ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಈ ತಮೋಗುಣ ಮತ್ತೆ ರಜೋಗುಣದಲ್ಲಿ ಇದ್ರೆ ನಮ್ಗೆ ಆಗೋದೇ ಇಲ್ಲ. ಅದಕ್ಕೇನೆ ನಮ್ಗೆ ಎಲ್ಲದ್ರಲ್ಲೂ ಸಹ ನಾವು ಏನು ದಿನನಿತ್ಯ ಕಾರ್ಯ ಏನ್ ಮಾಡ್ತೀವೋ ಅದ್ರಲ್ಲಿ ತುಂಬಾ ನಾವು ಕೇರ್ಫುಲ್ ಆಗಿರ್ಬೇಕು ಅಂತ ಅದಕ್ಕೆ ನಮ್ಗೆ ಹೇಳೋದು. ಈವನ್ ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ ಮತ್ತೆ ಚಾಕ್ಲೇಟ್ ಇಂಥವನ್ನು ಸಹ ನಮ್ಗೆ ಯಾಕೆ ಬಿಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ನಾವ್ ಇದನ್ನೆಲ್ಲ ತಿಂದ್ರೆ ಅದು ನಮ್ಮ ಸೂಕ್ಷ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ಆವಾಗ ನಾವ್ ಇಲ್ಲಿ ಭಕ್ತಿ ಮಾಡ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡೋದಿಲ್ಲ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅಂದ್ರೆ ಆ ಒಂದು ಬ್ರಾಹ್ಮಣ ಸ್ಥಾನಕ್ಕೆ ಉತ್ತುಂಗಕ್ಕೆ ನಾವು ಏರ್ಬೇಕನ್ನೋದೇ ಅಲ್ಲಿ ಅದು ನಮ್ಮ ಈ ಅಂದ್ರೆ ಯಾರು ದೀಕ್ಷೆನ ತಗೋತಾರೋ ಅವರ ಗುರಿ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸದ್ಗುರುಗಳು ದೀಕ್ಷೆ ನೀಡಿದ್ದಾಯ್ತು, ತಾನದನ್ನು ಸ್ವೀಕರಿಸಿದ್ದು ಆಯಿತು, ಇಲ್ಲಿಗೆ ಎಲ್ಲ ಮುಗಿಯಿತು ಎಂದು ವ್ಯಕ್ತಿಯು ಭಾವಿಸಬಾರದೆಂದು ಶಿಲರೂಪ ಗೋಸ್ವಾಮಿಯವರು ಎಚ್ಚರ ಹೇಳುತ್ತಾರೆ ಅಲ್ವಾ. ನಮ್ಗೆ ಯಾವಾಗ್ಲೂ ಇದನ್ನ ಪ್ರಭುಜಿ ಹೇಳ್ತಾ ಇರ್ತಾರಲ್ವಾ, ಇನಿಷಿಯೇಷನ್ ಅಂದ್ರೆ ಏನ್ ಅರ್ಥ ಅಲ್ವಾ. ನೋಡಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದೆ. ದೀಕ್ಷೆ ಅಂದ್ರೆ ನಾವೇನ್ ಅನ್ಕೊಂತೀವಿ, ನಮ್ ಜೀವನದಲ್ಲಿ ಮುಗೀತು ಎಲ್ಲ, ನಾವಿವಾಗ ಭಕ್ತಿ ಮಾರ್ಗದಲ್ಲಿ ನಾವಿವಾಗ ತುದಿಯನ್ನ ಮುಟ್ಬಿಟ್ಟಿದೀವಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ದೀಕ್ಷೆ ಅಂದ್ರೆ ಏನು, ಇನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ, ನಾವು ದೀಕ್ಷೆ ತೊಡ್ತಾ ಇದೀವಿ, ನಾವು ಯಾವ್ದೋ ಒಂದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಯಾವ್ದೋ ಒಂದು ಗುರಿ ಇಟ್ಕೊಂಡಿದೀವಲ್ಲ, ಆ ಗುರಿಗೆ ನಾವು ದೀಕ್ಷೆನ ತಗೊಂಡಿದೀವಿ, ಆ ಮಾರ್ಗದಲ್ಲಿ ನಾವು ನಡಿಬೇಕು. ನಾವ್ ಇವಾಗಿನ್ನ ಓಂ ಪ್ರಥಮ ಮಾಡ್ತಾ ಇದೀವಿ ಅಲ್ವಾ. ಇನಿಷಿಯೇಷನ್ ಅಂದ್ರೆ ಏನು, ನಾವ್ ಇವಾಗಿನ್ನ ಶುರು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕೆ ನಾವ್ ಯಾವಾಗ ಎಲ್ಲರನ್ನೂ ಸಹ ನಾವು ದೀಕ್ಷೆ ತಗೊಂಡಿದೀವಿ ಅಂದ್ರೆ ನಮ್ದು ಆಯ್ತಪ್ಪ, ಇನ್ನ ಈ ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಗುರಿಯನ್ನ ಮುಟ್ಬಿಟ್ಟಿದೀವಿ ಅಂತ ನಾವು ಅನ್ಕೋತೀವಿ. ಆದ್ರೆ ಆತರ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಅನ್ಕೋಬಾರ್ದು ಅಂತ ಹೇಳಿ ರೂಪ ಗೋಸ್ವಾಮಿಯವರು ನಮ್ಗೆ ಇಲ್ಲಿ ಎಚ್ಚರ ಹೇಳ್ತಾ ಇದ್ದಾರೆ. ದೀಕ್ಷೆ ಸ್ವೀಕಾರದ ಬಳಿಕ ವ್ಯಕ್ತಿಯು ನಿಯಮ ನಿಷೇಧಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಗುರುಗಳೊಬ್ಬರನ್ನ ಮಾಡಿಕೊಂಡು ಅವರಿಂದ ದೀಕ್ಷೆ ಸ್ವೀಕರಿಸಿದ ಬಳಿಕ ವ್ಯಕ್ತಿಯು ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನ ಪಾಲಿಸದಿದ್ದಲ್ಲಿ ಅವನು ಮತ್ತೆ ಪತಿತನಾದಂತೆಯೇ ಸರಿ. ನೋಡಿ, ಅವನು ದೀಕ್ಷೆ ತಗೊಂಡ್ಮೇಲೂ ಸಹ ಆ ಗುರುವಿಗೆ ಏನನ್ನ ಮಾತು ಕೊಟ್ಟಿರ್ತಾರೆ ಆ ದೀಕ್ಷೆ ಸಮಯದಲ್ಲಿ ಅಲ್ವಾ, 4 ನಿಯಂತ್ರಕ ತತ್ವಗಳನ್ನ ನಾನು ಪಾಲಿಸ್ತೀನಿ, ಮತ್ತೆ 16 ಸುತ್ತು ನಾನು ಹರಿನಾಮವನ್ನ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊತೀನಿ ಅಂತ ಅವ್ರು ಏನು ಅಲ್ಲಿ ಪ್ರತಿಜ್ಞೆ ಮಾಡಿರ್ತಾರೋ ಅದನ್ನ ಕಟ್ಟುನಿಟ್ಟಾಗಿ ಅವ್ರು ಪಾಲಿಸ್ಬೇಕು. ಕಟ್ಟುನಿಟ್ಟಾಗಿ ಪಾಲಿಸಿಲ್ಲ ಅಂತಂದ್ರೆ ಅವರು ಕೆಳ ಜಾರ್ತಾರೆ, ಅವರು ಪತಿತನಾಗ್ತಾರೆ. ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಏನು ಯಾವುದೇ ಒಂದು ಜ್ಞಾನ ಇಲ್ದಲೆ ಇರೋರು ಏನಾದ್ರೂ ಒಂದು ತಪ್ಪನ್ನ ಮಾಡಿದ್ರೆ ನಾವು ಅದಕ್ಕೆ ತುಂಬಾ ನಾವು ಮಹತ್ವವನ್ನ ನಾವು ಕೊಡೋದಿಲ್ಲ ಅಲ್ವಾ. ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅಯ್ಯೋ ಅವ್ನಿಗೆ ಏನ್ ಗೊತ್ತಿಲ್ಲ ಬಿಡಪ್ಪ,
ಏನೋ ತಪ್ಪು ಮಾಡಿದಾನೆ ಅಂತ. ಆದ್ರೆ ಎಲ್ಲವನ್ನ ಬಲ್ಲವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಹೆಚ್ಚು ಶಿಕ್ಷೆ ಇರುತ್ತೆ ಅಲ್ವಾ? ಅದೇ ತರನೇ ಇಲ್ಲಿ ದೀಕ್ಷೆಯಲ್ಲಿ ಮಾಡ್ಕೊಂಡು ನಾವು ಅದನ್ನೆಲ್ಲ ಪಾಲಿಸಿಲ್ಲ ಅಂತಂದ್ರೆ ನಾವು ಪತಿತರಾಗ್ತೀವಿ, ನಾವು ಕೆಳಜಾರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತಾನು ಕೃಷ್ಣನ ಲೋಕೋತ್ತರ ಶರೀರದ ಅವಿಭಾಜ್ಯ ಅಂಗವೆಂಬುದನ್ನ ವ್ಯಕ್ತಿಯು ಸದಾ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಕೃಷ್ಣನ ಅವಿಭಾಜ್ಯ ಅಂಗ ಅಲ್ವಾ? ನೋಡಿ, ನನ್ನ ದೇಹದಲ್ಲಿ ಈ ಕೈ ಇದೆ, ಇದು ನನ್ನ ಕೈ ಈ ದೇಹದ ಅಂಗ. ಈ ಕೈ ಕೆಲ್ಸ ಆದ್ರೂ ಏನು ಅಲ್ವಾ? ಈ ಕೈ ಕೆಲ್ಸ ಬೇರೆ ಏನು ಇಲ್ಲ, ಈ ದೇಹವನ್ನ ನೋಡ್ಕೋಬೇಕು, ಈ ದೇಹವನ್ನ ಪೋಷಣೆ ಮಾಡ್ಬೇಕು. ಅದೇ ತರನೇ ನಾವು ಕೃಷ್ಣನ ಅಂಗವಾಗಿ ಕೃಷ್ಣನನ್ನ ನೋಡ್ಕೋಬೇಕು. ನಾವು ಕೃಷ್ಣನ ಅವಿಭಾಜ್ಯ ಅಂಗವಾಗಿ ಕೃಷ್ಣನ ಸೇವೆ ಮಾಡೋದೊಂದೇ ನಮ್ಮ ಕರ್ತವ್ಯ ಆಗ್ಬೇಕು. ಹಾಗೆ ಅವಿಭಾಜ್ಯ ಅಂಗವಾದ ಅವನು ಪೂರ್ಣತೆಗೆ ಅಥವಾ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಾದದ್ದು ಅವನ ಕರ್ತವ್ಯ. ಕೃಷ್ಣನಿಗೆ ಸೇವೆ ಸಲ್ಲಿಸದಿದ್ದಲ್ಲಿ ನಾವು ಮತ್ತೆ ಪತಿತರಾಗುತ್ತೇವೆ ಅಲ್ವಾ? ಸೊ ಇವಾಗ ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ, ಕೃಷ್ಣನಿಗೆ ಯಾವಾಗ್ಲೂನು ಇಷ್ಟದಲ್ಲಿ ಇಷ್ಟ ಕೊಡ್ತೀವಿ. ನನ್ಗೆ ಇಷ್ಟೆಲ್ಲ ಆಸೆ ಇದೆ ಕೃಷ್ಣ, ಇದನ್ನೆಲ್ಲ ನೆರವೇರಿಸು ಅಂತ ಅಲ್ವಾ? ನಮ್ಗೆ ಅಷ್ಟೇ ಗೊತ್ತಿದ್ದು ಇಷ್ಟಿಷ್ಟ, ನಮ್ಗೆ ಏನಾದ್ರು ಬೇಕಾ ಅದನ್ನ ಭಗವಂತನ ಕೇಳ್ಕೋಬೇಕು, ಅವ್ರು ಅದನ್ನ ಪೂರೈಸ್ತಾರೆ ಅಂತ. ಆದ್ರೆ ನಮ್ಗೆ ಈಗ ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿರೋದು, ಅಯ್ಯೋ ನಾವು ಭಗವಂತನಿಂದ ಏನನ್ನೂ ಕೇಳ್ಬಾರ್ದು, ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕಂತ. ನಾವು ನೋಡಿದ್ವಿ ಅಲ್ವಾ, ನಮ್ಮ ಗೋಸ್ವಾಮಿಗಳು ಅವರೆಲ್ಲರನ್ನೂ ಸಹ ಎಷ್ಟೊಂದು ನಿದರ್ಶನವನ್ನ ನಾವು ನೋಡಿದ್ವಿ ಅಲ್ವಾ? ಈಗ ಒಂದ್ಸತಿ ಸನಾತನ ಗೋಸ್ವಾಮಿ ಅವರಿಗೆ ಏನು ಪಾಯಸವನ್ನ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ರೂಪ ಗೋಸ್ವಾಮಿ ಅವರಿಗೆ ಆಸೆ ಆಗ್ಬಿಡುತ್ತೆ. ಆದ್ರೆ ಅವ್ರಿಗೆ ಅದಕ್ಕೆ ಬೇಕಾಗಿರೋ ವಸ್ತುಗಳು ಮತ್ತೆ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ಅವ್ರ ಹತ್ರ ಏನು ಇರೋದಿಲ್ಲ. ಆಗ ಅವ್ರಿಗೆ ತುಂಬಾ ಆಸೆ ಇದ್ದಿದ್ದಕ್ಕೆ ಯಾರು ಶ್ರೀಮತಿ ರಾಧಾರಾಣಿನೇ ಬಂದು ಅವ್ರಿಗೆ ಪಾಯಸವನ್ನ ರೆಡಿ ಮಾಡಿ ಕೊಡ್ತಾರೆ, ರೂಪ ಗೋಸ್ವಾಮಿಯವ್ರಿಗೆ ತಂದು ಕೊಡ್ತಾರೆ. ಆ ರೂಪ ಗೋಸ್ವಾಮಿಯವರು ಅದನ್ನ ಸನಾತನ ಗೋಸ್ವಾಮಿಯವ್ರಿಗೆ ಕುಡಿದಾಗ ಸನಾತನ ಗೋಸ್ವಾಮಿಯವ್ರಿಗೆ ಗೊತ್ತಾಗುತ್ತೆ, ಇದು ಸಾಮಾನ್ಯವಾದಂತಹ ಏನು ಸಿಹಿ ಅನ್ನ ಅಲ್ಲ, ಇದು ತುಂಬಾ ಶ್ರೇಷ್ಠವಾಗಿದೆ ಅಂತ ಹೇಳಿದಾಗ, ಹೇಗ್ ಮಾಡ್ದೆ, ಹೆಂಗ್ ಬಂತಿದೆಲ್ಲ ನಿನ್ಗೆ ಹೇಳು ಅಂತ ಹೇಳಿದಾಗ ಅವ್ರು ಹೇಳಿದಾಗ ಇದನ್ನ ಶ್ರೀಮತಿ ರಾಧಾರಾಣಿನೇ ನಿನ್ಗೆ ತಂದ್ಕೊಟ್ಟಿರೋದು. ನಾವ್ ಯಾವತ್ತೂ ಸಹ ನಾವು ನಮ್ಮ ಒಡೆಯರಿಂದ ನಾವು ಸೇವೆನ ನಾವು ಮಾಡಿಸ್ಕೋಕೂಡ್ದು, ನೀನ್ ಇನ್ನೊಂದ್ಸತಿ ಯಾವತ್ತೂ ಸಹ ಇಂಥದೊಂದು ನಿನ್ನನ್ನ ನೀನು ಅಪೇಕ್ಷೆ ಪಡ್ಕೂಡ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ? ಮತ್ತೆ ಇನ್ನ ಒಬ್ರು ಯಾರು, ರಘುನಾಥ ಭಟ್ಟ ಗೋಸ್ವಾಮಿ ಅವರುನು ಅಷ್ಟೇನೆ. ಅವರು ಆ ರಾಧಾಕುಂಡ ಬಳಿ ಅವ್ರು ಕುತ್ಕೊಂಡು ಅವರು ಅಲ್ಲೇನೆ ಜಪ ಮಾಡ್ತಾ ಇರ್ತಾರೆ, ಹರಿನಾಮವನ್ನ ಅಲ್ಲೇ ಕುತ್ಕೊಂಡು ಅವ್ರು ಕಣ್ಣು ಮುಚ್ಕೊಂಡು ಮಾಡ್ತಿರ್ತಾರೆ. ಬಿಸಿಲು ಇರ್ಲಿ ಗಾಳಿ ಇರ್ಲಿ ಏನೇ ಇರ್ಲಿ ಅವರು ಅವರು ಅಲ್ಲಿ ಹರಿನಾಮವನ್ನ ಹೇಳ್ಕೊತಿರ್ತಾರೆ. ಎಷ್ಟು ಹರಿನಾಮದಲ್ಲಿ ತಲ್ಲೀನರಾಗಿರ್ತಾರೆ ಅಂತಂದ್ರೆ ಅವ್ರಿಗೆ ಏನೂನು ಹೊರ್ಗಡೆ ಏನು ವಾತಾವರಣದಲ್ಲಿ ಏನ್ ಬದಲಾವಣೆ ಆದ್ರೂ ಗೊತ್ತಾಗೋದಿಲ್ಲ. ಅವ್ರು ಅಷ್ಟು ಸುಡು ಬಿಸ್ಲಿ ಇದ್ದಾಗನು ಆರಾಮಾಗಿ ಹರಿನಾಮವನ್ನ ಮಾಡ್ಕೊತಿರ್ತಾರೆ. ಆಗ ಶ್ರೀಮತಿ ರಾಧಾರಾಣಿ ಅವ್ರು ಬಂದು ಅವ್ರ ಸೆರಗನ್ನ ಅಡ್ಡ ಇಡ್ತಾರೆ, ಅಯ್ಯೋ ನನ್ನ ಭಕ್ತ ಇಷ್ಟು ಬಿಸಿಲಲ್ಲಿ ಕುತ್ಕೊಂಡು ಹರಿನಾಮವನ್ನ ಹೇಳ್ತಾ ಇದಾರಲ್ವಾ, ಎಷ್ಟು ಬೆವರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತೆ ಆಮೇಲೆ ಅವರು ಅಲ್ಲೇ ರಾಧಾಕುಂಡದ ಹತ್ರ ಕುತ್ಕೊಂಡು ಅವ್ರು ಜಪ ಮಾಡ್ತಿದ್ರೆ ಅಲ್ಲಿ ಏನು ಕಾಡು ಮೃಗಗಳು ಬರ್ತವೆ ಅಲ್ಲಿ ನೀರ್ ಕುಡಿಲಿಕ್ಕೆ. ಆಗ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಕೃಷ್ಣ ಅವರು ಬಿಲ್ಲು ಬಾಣವನ್ನ ಇಟ್ಕೊಂಡು ಅಲ್ಲಿ ಮರದ ಹಿಂದೆ ನಿಂತಿರ್ತಾರೆ. ಇದನ್ನೆಲ್ಲ ಸನಾತನ ಗೋಸ್ವಾಮಿ ಅವರು ನೋಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ರಘುನಾಥ ಭಟ್ಟನಿಗೆ, ರಘುನಾಥ ಭಟ್ಟ, ಹೌದು ನಿನ್ಗೆ ಲೌಕಿಕವಾಗಿ ಏನೂ ಇಷ್ಟ ಇಲ್ಲ ನನಗ್ ಗೊತ್ತು, ಆದ್ರೆ ನೋಡು ನೀನ್ ಏನ್ ಮಾಡ್ತಾ ಇದ್ಯಾ, ನೀನು ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣನ ಹತ್ರ ಸೇವೆ ಮಾಡಿಸ್ಕೊತಾ ಇದ್ಯಾ, ನಾವು ಅವ್ರ ಹತ್ರ ಸೇವೆ ಮಾಡಿಸ್ಕೋಕೂಡ್ದು. ನೀನು ಅದಕ್ಕೋಸ್ಕರನಾದ್ರೂ ಒಂದು ಚಿಕ್ಕ ಪರ್ಣ ಕುಟೀರವನ್ನ ಕಟ್ಕೋ, ಇಲ್ಲೇ ರಾಧಾಕುಂಡದ ಹತ್ರ ಕಟ್ಕೋ, ಅಲ್ಲಿ ನೀನು ಜಪವನ್ನ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಕೃಷ್ಣನಿಗೆ ನಾವು ಸೇವೆನ ನಾವು ಸಲ್ಲಿಸ್ಬೇಕಾಗತ್ತೆ, ನಾವು ಅವರಿಂದ ಸೇವೆಯನ್ನ ಇಚ್ಛೆ ಪಡೋದು ಅಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೀಕ್ಷೆ ಪಡೆದದ್ದೇ ಒಂದು ಕಾರಣವಾಗಿ ಅದು ವ್ಯಕ್ತಿಯನ್ನ ಅತ್ಯುಚ್ಚ ವರ್ಗದ ಬ್ರಾಹ್ಮಣನ ಸ್ಥಾನಕ್ಕೆ ಏರಿಸುವುದಿಲ್ಲ. ನೋಡಿ, ನಾವು ದೀಕ್ಷೆ ಪಡೆದಿದೀವಿ ಅಂತ ಹೇಳ್ಬಿಟ್ಟು ಅದೊಂದೇ ಒಂದು ಕಾರಣ ಇಟ್ಕೊಂಡು ನಾವು ಆ ಗುರುಗಳು ಏನ್ ಹೇಳಿದಾರೋ ಆ ಎಲ್ಲ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸ್ತಾರೆ, ಅದ ನಾವು ಕೃಷ್ಣನಿಗೆ ಸೇವೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮನ್ನ ಆ ದೀಕ್ಷೆ ತಗೊಂಡಿದ್ರು ಸಹ ಅದನ್ನ ನಾವು ನಮ್ಮನ್ನ ಬ್ರಾಹ್ಮಣ ಮಟ್ಟಕ್ಕೆ ಅದು ಏರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನ ಮಾಡಬೇಕು, ನಿಯಂತ್ರಕ ತತ್ವಗಳನ್ನ ಕ್ರಮ ತಪ್ಪದೆ ಪಾಲಿಸಬೇಕು. ನೋಡಿ, ನಾವ್ ಎರಡನ್ನ ಮಾಡ್ಲೇಬೇಕು. ನಾವೇನು ಆ ಭಾಷೆನ ಕೊಟ್ಟಿದ್ದೀವಿ ಗುರುಗಳಿಗೆ ಆ ದೀಕ್ಷೆ ಸಮಯದಲ್ಲಿ, ಮತ್ತೆ ನಾವು ಕೃಷ್ಣನಿಗೆ ಅವಿಭಾಜ್ಯ ಅಂಗವಾಗಿ ನಾವು ಕೃಷ್ಣನಿಗೆ ಸೇವೆಯನ್ನ ಮಾಡೋದು, ಇವೆರಡನ್ನ ನಾವು ಮಾಡ್ಲೇಬೇಕು. ಅವಾಗಷ್ಟೇನೆ ನಾವು ಆ ದೀಕ್ಷೆ ತಗೊಂಡಾಗ ನಾವು ಆ ಬ್ರಾಹ್ಮಣನ ಹಂತಕ್ಕೆ ನಾವು ಹೇರ್ಲಿಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿಯು ಭಕ್ತಿ ಸೇವೆಯನ್ನ ಕ್ರಮಬದ್ಧವಾಗಿ ಸಲ್ಲಿಸುತ್ತಿದ್ದರೆ ಅವನು ಪತಿತನಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲವೆಂದು ಕೂಡ ಶಿಲರೂಪ ಗೋಸ್ವಾಮಿ ಅವರು ಹೇಳುತ್ತಾರೆ. ನೋಡಿ, ನಾವು ಕ್ರಮಬದ್ಧವಾಗಿ ಭಕ್ತಿ ಸೇವೆ ಮಾಡ್ತಿದ್ರೆ ನಾವ್ ಯಾವತ್ತು ನಾವು ಕೆಳಗಡೆ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಭರತ ಚಕ್ರವರ್ತಿನ ನೋಡಿದ್ವಿ ಅಲ್ವಾ? ಭರತ ಚಕ್ರವರ್ತಿ ಏನ್ ಮಾಡಿದ್ರು ನೋಡಿ, ಅವರು ಭಾವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಇನ್ನೊಂದೇ ಒಂದ್ ಹಂತ, ಪ್ರೇಮ ಹಂತ ಒಂದೇ ಇದ್ದಿದ್ದು.
ಆದ್ರೆ ಏನಾಯ್ತು, ಅವ್ರೆಲ್ಲವನ್ನ ತ್ಯಾಗ ಮಾಡಿದ್ರು. ಅವ್ರು ಇನ್ನ ಚಿಕ್ಕ ವಯಸ್ಸಲ್ಲೇ ಇದ್ರು. ಅಂತಹ ಸುಂದರವಾದ ಹೆಂಡತಿ, ರಾಜ್ಯ, ಮಕ್ಕಳು, ಅವರ ಹಣ, ಅಂತಸ್ತು, ಆಸ್ತಿ, ಅಧಿಕಾರ ಎಲ್ಲವನ್ನ ಬಿಟ್ಟು ಅವರು ಭಕ್ತಿ ಮಾಡ್ಬೇಕಂತಾನೆ ಕಾಡಿಗೆ ಬಂದ್ರು. ಬಟ್ ಕಾಡಿಗೆ ಬಂದು ಮಾಡಿದ್ದಾದ್ರೂ ಏನು, ಒಂದು ಜಿಂಕೆಗೆ, ಆ ಜಿಂಕೆ ಮರಿಯಿಂದ ಅವರು ಆಕರ್ಷಿತರಾಗ್ಬಿಡ್ತಾರೆ, ಅದಕ್ಕೆ ಮೋಹಕ್ಕೆ ಒಳಗಾಗ್ತಾರೆ. ಕೊನೆಗೆ ಏನಾಗುತ್ತೆ, ಅವರು ಆ ಭಕ್ತಿ ಮಾರ್ಗದಲ್ಲಿ ಅವರು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಕೆಳಜಾರ್ತಾರೆ ಅಲ್ವಾ. ಅದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿರೋದು. ಸಂದರ್ಭ ವಶಾತ್ ಒಂದೊಮ್ಮೆ ಜಾರಿದರೂ ವೈಷ್ಣವನು ಪ್ರಾಯಶ್ಚಿತ್ತ ವಿಧಿಯನ್ನ, ಶುದ್ಧೀಕರಣ ಕ್ರಿಯೆಯನ್ನ ಆಚರಿಸಬೇಕಾದ್ದಿಲ್ಲ. ಭಕ್ತಿ ಸೇವೆಯ ತತ್ವಗಳ ಅನುಸರಣೆಯಿಂದ ಜಾರಿದಾಗಲೂ ವ್ಯಕ್ತಿಯು ತನ್ನ ಸುಧಾರಣೆಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಅವನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅದು ಅವನ ಪುನರುತ್ಥಾನಕ್ಕೆ ಸಾಕು. ವೈಷ್ಣವ ಭಕ್ತಿ ಪಂಥದ ನಿಗೂಢತೆ ಇದೆ ನೋಡಿ. ಆ ವೈಷ್ಣವ ಪಂಥದ ಆ ಒಂದು ಸೀಕ್ರೆಟ್ ಅಂದ್ರೆ ಏನು ಅಂತಂದ್ರೆ, ಅಕಸ್ಮಾತ್ ಜಾರ್ತಿವ, ಏನೋ ಒಂದು ಕಾರಣಕ್ಕೆ ಜಾರ್ತಿವಿ, ಅಥವಾ ಆ ನಿಯಂತ್ರಕ ತತ್ವಗಳನ್ನ ಪಾಲಿಸೋದಿಲ್ಲ, ಏನೋ ಒಂದಾಯ್ತು ನಮ್ಮ ಜೀವನದಲ್ಲಿ, ನಮಗೆ ಗೊತ್ತಿಲ್ಲ ಯಾವ ಕಾರಣದಿಂದ ನಾವು ಅದನ್ನೆಲ್ಲ ಬಿಟ್ಟಿದೀವೋ, ನಾವು ಅವಾಗ ನಾವು ಪ್ರಾಯಶ್ಚಿತ್ತ ಪಟ್ರು ಸಹ ನಾವ್ ಇವಾಗ ಅದರಿಂದ ನಮ್ಗೇನು ಸರಿ ಹೋಗೋದಿಲ್ಲ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಮತ್ತೆ ನಾವು ಭಕ್ತಿಯನ್ನ ಮಾಡ್ಬೇಕು. ಭಕ್ತಿಯನ್ನ ನಾವು ಮಾಡಿದ್ರೆ ಅಷ್ಟೇನೆ ನಾವು ಏನಾಗತ್ತೆ, ಮತ್ತೆ ನಾವು ಆ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರ್ಕೊಂಡು ಹೋಗ್ಬಹುದು ಅಲ್ವಾ. ನೋಡಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಇವಾಗ ಯಾವುದೋ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳೋದು ಬೇಕಾಗಿಲ್ಲ. ಅಕಸ್ಮಾತ್ ನಾವು ಜಾರಿದ್ರೆ, ಒಂದೊಮ್ಮೆ ಜಾರಿದರೂ ವೈಷ್ಣವ ಪ್ರಾಯಶ್ಚಿತ್ತ ವಿಧಿಯನ್ನ ಆಚರಿಸಬೇಕಾಗಿಲ್ಲ. ಭಕ್ತಿ ಸೇವೆಯ ತತ್ವಗಳ ಅನುಸರಣೆಯಿಂದ ಜಾರಿದಾಗಲೂ ವ್ಯಕ್ತಿಯು ತನ್ನ ಸುಧಾರಣೆಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬೇಕಾಗಿಲ್ಲ. ಯಾವುದೇ ಒಂದು ಪ್ರಾಯಶ್ಚಿತ್ತವನ್ನ ಮಾಡೋದು ಬೇಕಾಗಿಲ್ಲ. ನಾವ್ ಮತ್ತೆ ಏನ್ ಮಾಡ್ಬೇಕು ಹಾಗಾದ್ರೆ? ನಮ್ದು ಮುಗ್ದೋಯ್ತಾ ಜೀವನ? ಯಾವತ್ತು ನಾವು ಭಕ್ತಿ ಮಾರ್ಗಕ್ಕೆ ಬರದೇ ಇಲ್ವಾ? ಇಲ್ಲ. ನೋಡಿ, ಏನನ್ನು ಮಾಡಕ್ ಹೇಳಿದ್ದಾರೆ, ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನ ಅವನು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಮತ್ತೆ ನಾವು ಅರ್ಥ ಮಾಡ್ಕೊಂಡು, ಅಯ್ಯೋ ನಾನು ಇದನ್ನೆಲ್ಲ ನಾನು ಬಿಟ್ಬಿಟ್ಟಿದ್ನಲ್ವಾ, ನಾನು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೆ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ಬಿಟ್ರೆ ಸಾಕು. ನಾವು ಅದನ್ನ ನಮ್ಮ ಉದ್ಧಾರ ಆಗತ್ತೆ, ಪುನರುತ್ಥಾನ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ನೋಡಿ, ವೈಷ್ಣವ ಭಕ್ತಿ ಪಂಥದ ನಿಗೂಢತೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವು ಬೇರೆ ಇದ್ರಲ್ಲೆಲ್ಲ ಆದ್ರೆ ಏನಾಗುತ್ತೆ, ನಾವ್ ಏನೋ ಒಂದು ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಎಷ್ಟೊಂದು ಜನ್ಮಗಳು ನಮ್ಗೆ ಮತ್ತೆ ನಾವು ಪಾಪ ಕೂಪದಲ್ಲಿ ನಾವು ಬೀಳೋ ತರ ಆಗೋಗ್ಬಿಡುತ್ತೆ, ಅಥವಾ ಇನ್ಯಾವುದೊಂದು ಪ್ರಾಣಿ ಜೀವನದಲ್ಲಿ ನಾವು ಜೀವನ ಮಾಡ್ದಂಗ ಆಗತ್ತೆ ಅಲ್ವಾ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಹಾಗಲ್ಲ. ನಾವು ಜಸ್ಟ್ ಮತ್ತೆ ಅದನ್ನ ಭಕ್ತಿ ಮಾರ್ಗಕ್ಕೆ ನಾವು ಬಂದ್ಬಿಟ್ರೆ ಸಾಕು, ಮತ್ತೆ ನಾವು ಉದ್ಧಾರ ಆಗ್ಬಿಡ್ತೀವಿ. ವ್ಯಕ್ತಿಯು ತನ್ನನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ನೆಲೆಗೆ ಎತ್ತರಿಸಿಕೊಳ್ಳಲು 3 ಸಾಧ್ಯ ವಿಧಾನಗಳಿವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವುಗಳನ್ನು ಕರ್ಮ, ಜ್ಞಾನ ಮತ್ತು ಭಕ್ತಿ ಎಂದು ಕರೆಯಲಾಗಿದೆ. ನಾವು ಆಧ್ಯಾತ್ಮಿಕ ನೆಲೆಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ 3 ವಿಧಾನಗಳಿದೆ. ಯಾವ್ದು ಅಂತಂದ್ರೆ ಕರ್ಮ, ಜ್ಞಾನ ಮತ್ತೆ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯುಕ್ತ ಆಚರಣೆಗಳು ಕರ್ಮ ಮಾರ್ಗದ ಪರಿಧಿಯಲ್ಲಿ ಬರುತ್ತದೆ. ಸೊ ನಾವಿವಾಗ ದಿನ ಬೆಳಗಾದ್ರೆ ನಾವು ಏನೆಲ್ಲ ಒಂದು ಕರ್ಮಗಳನ್ನ ಮಾಡ್ತೀವೋ ಅದೆಲ್ಲವೂ ಸಹ ಈ ಕರ್ಮ ಮಾರ್ಗದ ಪರಿಧಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಊಹಾತ್ಮಕ ಚಿಂತನೆಗಳು ಜ್ಞಾನದ ಪರಿಧಿಯಲ್ಲಿ ನಿಲ್ಲುತ್ತವೆ ಅಲ್ವಾ. ಇಲ್ಲಿ ಜ್ಞಾನ ಅಂತಂದ್ರೆ ಏನು, ನಾವು ಯೋಚನೆ ಮಾಡ್ಕೋತೀವಿ, ನಾವು ಊಹೆ ಮಾಡ್ತೀವಿ, ಕಲ್ಪನೆ ಮಾಡ್ಕೋತೀವಿ, ಈ ತರ ಇರ್ಬೋದು, ಆ ತರ ಇರ್ಬೋದು. ಇವಾಗ ಸೃಷ್ಟಿಯನ್ನ ನೋಡಿ ಇವಾಗ ನಮ್ಮ ವಿಜ್ಞಾನಿಗಳು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಭೂಮಿಯನ್ನ ನೋಡಿ ಅವ್ರು ಏನ್ ಅನ್ಕೊಂಡಿದ್ರು, ಅದು ಏನು ಚಪ್ಪಟೆಯಾಗಿದೆ ಅಂತ ಅನ್ಕೊಂಡಿದ್ರು ಅಲ್ವಾ. ಅವ್ರು ಗೋಲಾಕಾರ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ, ಅವ್ರು ಊಹೆ ಮಾಡಿದ್ರು ಅಲ್ವಾ. ಮತ್ತೆ ಇವಾಗ ನಮ್ಗೆ ಗ್ರಹಣನೂ ಅಷ್ಟೇ ಅಲ್ವಾ. ಇವಾಗ ಚಂದ್ರಗ್ರಹಣ, ಸೂರ್ಯ ಗ್ರಹಣಕ್ಕೂ ಅಷ್ಟೇ ನಾವು ಏನೇನೋ ಊಹೆ ಮಾಡ್ಕೊಂಡ್ಬಿಟ್ಟಿದ್ವಿ. ಮತ್ತೆ ಯಾವುದು ಈ ಸೃಷ್ಟಿ ಹೇಗಾಗಿದೆ ಅನ್ನೋದಕ್ಕೆ ನಾವೇನ್ ಅನ್ಕೊಂಡಿದೀವಿ, ಆ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ, ಈ ಕಡೆ ಒಂದು ರಾಸಾಯನಿಕ ಉಂಡೆ ಬಂದು ಒಂದಕ್ಕೊಂದು ಘರ್ಷಣೆ ಆಗ್ಬಿಟ್ಟು ಈ ಸುಂದರ ಪ್ರಪಂಚ ಸೃಷ್ಟಿ ಆಯ್ತು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಅಥವಾ ಮಂಗನಿಂದ ಮಾನವ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಅಥವಾ ಆಕಸ್ಮಿಕವಾಗಿ ಈ ಸೃಷ್ಟಿ ಆಗೋಯ್ತು ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ. ಇದೆಲ್ಲನೂ ಸಹ ನಾವು ಊಹೆ ಮಾಡ್ಕೊಂಡಿದೀವಿ ಅಲ್ವಾ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಗೆ ಸೃಷ್ಟಿ ಆಯ್ತು ಅಂತ ನಾವು ಓದಿ ತಿಳ್ಕೊಂಡು ನಾವ್ ಹೇಳಿಲ್ಲ, ನಾವೇ ಕಲ್ಪನೆ, ಯಾರೋ ತುಂಬಾ ಬುದ್ಧಿವಂತ ಒಬ್ಬ ವಿಜ್ಞಾನಿ ಯಾರೋ ಕಲ್ಪನೆ ಮಾಡ್ಕೊಂಡು ಅವನ ಜನಗಳನ್ನೆಲ್ಲ ಅವರು ನಂಬಿಸ್ಬಿಟ್ಟಿರೋದು. ಸೊ ಇದು ದಾನದ ಪರಿಧಿಯಲ್ಲಿ ನಿಲ್ಲುತ್ತವೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಮಾರ್ಗವನ್ನು ಅಥವಾ ಪ್ರಭುವಿನ ಭಕ್ತಿ ಸೇವೆಯನ್ನು ಕೈಗೊಂಡವನು ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಗೊಡವೆಗೆ ಹೋಗಬೇಕಾದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಭಕ್ತಿ ಸೇವೆಯನ್ನ ನಾವು ಮಾಡಿದ್ರೆ ನಾವಿವಾಗ ಕರ್ಮ ಮತ್ತೆ ಜ್ಞಾನದ ಗೊಡವೆಗೆ ನಾವು ಹೋಗೋದೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಸೇವೆಯು ಕರ್ಮ ಹಾಗೂ ಜ್ಞಾನಗಳ ಮಾರ್ಗಗಳ ಒಂದು ತೃಣ ಮಾತ್ರವನ್ನು ಒಳಗೊಂಡಿಲ್ಲ ಎಂಬುದನ್ನು ಈಗಾಗಲೇ ವಿವರಿಸಿರುವುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅದು ಯಾವುದು ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅಲ್ವಾ. ಅದು ಯಾವುದೇ ಒಂದು ಅಭಿಲಾಷೆ ಇರಬಾರ್ದು, ಮತ್ತೆ ಅದಕ್ಕೆ ಯಾವುದೇ ಒಂದು ಜ್ಞಾನವೇ ಆಗ್ಲಿ ಅಥವಾ ಕರ್ಮದ ಸೋಂಕು ಸಹ ಒಂದ್ ಸ್ವಲ್ಪನೂ ಅದಕ್ಕೆ ಇರ್ಕುಡ್ದು ಅಂತ ಆಲ್ರೆಡಿ ಆ ಶ್ಲೋಕದಲ್ಲಿ ವಿವರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಲ್ಲಿ ದಾರ್ಶನಿಕ ಮನೋಕಲ್ಪನೆಗಳ ಅಥವಾ ಕರ್ಮಕಾಂಡೀಯ ಕ್ರಿಯೆಗಳ ಲವಲೇಶಗಳು ಇರಬಾರದು.
ಸೊ ನಾವ್ ಯಾವ್ದೇ ಒಂದು ಈ ಭಕ್ತಿಯಲ್ಲಿ ನಾವು ಮನೋಕಲ್ಪನೆ, ನಾವೇ ಒಂದು ಏನೋ ಒಂದು ಕಲ್ಪನೆ ಮಾಡ್ಕೊಳೋದು, ಅಥವಾ ನಾನು ಈ ಭಕ್ತಿ ಮಾಡಿದ್ರೆ ಅಂದ್ರೆ ಇದು ನಮ್ಮ ವೇದಗಳಲ್ಲಿ ಹೇಳಿದರೆ ಈ ವ್ರತ ಅಥವಾ ಈ ನಿಯಮ, ಈ ಯಜ್ಞವನ್ನ ಮಾಡಿದ್ರೆ ನಮ್ಗೆ ಯಾವ್ದೋ ಒಂದು ಸಿದ್ಧಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ, ಆ ತರದ್ ಯಾವ್ದನ್ನು ಸಹ ಈ ಭಕ್ತಿ ಅನ್ನೋದ್ರಲ್ಲಿ ಇರ್ಕೂಡ್ದು. ಜ್ಞಾನ ಕರ್ಮ ಯಾವ್ದು ಸಹ ಭಕ್ತಿಯಲ್ಲಿ ಇರ್ಕೂಡ್ದು. ಇಲ್ಲಾಂದ್ರೆ ಅದೇನಾಗುತ್ತೆ, ಜ್ಞಾನ ಮಿಶ್ರಿತ ಭಕ್ತಿ, ಕರ್ಮ ಮಿಶ್ರಿತ ಭಕ್ತಿ ಆಗ್ಬಿಡುತ್ತೆ. ಅದು ಶುದ್ಧ ಭಕ್ತಿ ಅದು ಆಗೋದಿಲ್ಲ. ಈ ಸಂಬಂಧದಲ್ಲಿ ರೂಪ ಗೋಸ್ವಾಮಿಯವರು ಶ್ರೀಮದ್ ಭಾಗವತದ 11ನೆಯ ಸ್ಕಂದದಿಂದ 21ನೆಯ ಅಧ್ಯಾಯ ಶ್ಲೋಕ 2 ಪುರಾವೆ ನೀಡುತ್ತಾರೆ. ಅಲ್ಲಿ ಭಗವಾನ್ ಕೃಷ್ಣನು ಉದ್ಧವನಿಗೆ ಗುಣಾವಗುಣಗಳ ನಡುವಿನ ವ್ಯತ್ಯಾಸವನ್ನು ಹೀಗೆ ಸೂಚಿಸಬಹುದು. ಭಕ್ತಿ ಸೇವಾ ಮಾರ್ಗದಲ್ಲಿ ಈಗಾಗಲೇ ಉನ್ನತಿ ಗಳಿಸಿದವರು ಮತ್ತೆ ಕಾಮ್ಯ ಕರ್ಮಗಳ ಅಥವಾ ದಾರ್ಶನಿಕ ಕಲ್ಪನೆಗಳ ನೆಲೆಗೆ ಹಿಂತಿರುಗುವುದಿಲ್ಲ. ಆಚಾರ್ಯರು ಪ್ರಮಾಣಭೂತರು ನೀಡಿರುವ ನಿಯಂತ್ರಕ ತತ್ವಗಳ ರೀತ್ಯ ಭಕ್ತಿ ಸೇವೆಯಲ್ಲಿ ನೆಲೆಯೂರಿ ನಿಂತವರಿಗೆ ಅದೇ ಅರ್ಹತೆ ಎಂದು ಹೇಳಿದ್ದಾರೆ. ನೋಡಿ, ಇವಾಗ ಉದ್ಧವ ಗೀತಾ ಅಲ್ವಾ, ಎಷ್ಟೊಂದು ಗೀತೆಗಳಿದೆ. ನಮ್ಗೆ ಭಗವದ್ಗೀತೆ ಒಂದೇ ಗೊತ್ತು, ಕೃಷ್ಣ ಹೇಳಿರೋದು, ಭಗವಂತ ಹೇಳಿರೋದು ಭಗವದ್ಗೀತೆ ಒಂದು ಗೊತ್ತು. ಆದ್ರೆ ಅವರು ಇವಾಗ ಏನು ಗೋಪಿ ಗೀತೆ, ಉದ್ಧವ ಗೀತೆ, ಭೂಮಿ ಗೀತೆ, ರುದ್ರಗೀತೆ, ಆತರ ಎಷ್ಟೊಂದು ಗೀತೆಗಳನ್ನ, ಅಂದ್ರೆ ಇನ್ನ ಬೇರೆ ಬೇರೆ ಅಂದ್ರೆ ಎಷ್ಟೊಂದು ಉಪದೇಶಗಳನ್ನ ಅವರು ಮಾಡಿದ್ರೆ, ಆ ಶುದ್ಧ ಭಕ್ತರಿಗೆಲ್ಲ ಅವರು ಉಪದೇಶವನ್ನ ಮಾಡಿದ್ರೆ. ಅದೇ ತರ ಇಲ್ಲಿ ಉದ್ಧವ ಗೀತೆಯಲ್ಲಿ ಉದ್ಧವರಿಗೂ ಸಹ ಹೇಳ್ತಾ ಇದ್ದಾರೆ. ಗುಣ ಮತ್ತೆ ಅವಗುಣಗಳ ನಡುವೆ ವ್ಯತ್ಯಾಸವನ್ನ ಅವರು ಸೂಚಿಸ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಸೇವೆ ಮಾರ್ಗದಲ್ಲಿ ಆಲ್ರೆಡಿ ಅವರು ಮುಂದೆ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ಅವರು ಈ ಯಾವುದು ನಮ್ಮ ವೇದಗಳಲ್ಲಿ ಎಷ್ಟೊಂದು ಕರ್ಮಕಾಂಡೀಯವಾದಂತ ವಿಷಯಗಳೆಲ್ಲ ಇದೆಯಲ್ಲ, ಈ ವ್ರತ, ಆ ಯಜ್ಞ, ಅವೆಲ್ಲ ಯಾವ್ದನ್ನು ಅವರು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಆಚಾರ್ಯರು, ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಯಾವ್ದಾದ್ರು ನಿಯಂತ್ರಕ ತತ್ವಗಳನ್ನ ಏನಾದ್ರು ಅವರು ಹೇಳಿದಾರಲ್ಲ, ಅದನ್ನೆಲ್ಲ ಪಾಲಿಸ್ಕೊಂಡು ಅವರು ಭಕ್ತಿ ಸೇವೆಯಲ್ಲಿ ಇದ್ಬಿಟ್ರೆ ಸಾಕು. ಅವ್ರು ಬೇರೆ ಇನ್ನೇನು ಅವರು ಮಾಡೋದ್ ಬೇಕಾಗಿಲ್ಲ. ಆ ನಿಯಂತ್ರಕ ತತ್ವಗಳನ್ನ ಯಾರು ಹೇಳಿರೋದು, ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಹೇಳಿರುವಂತಹ ನಿಯಂತ್ರಕ ತತ್ವಗಳನ್ನ ಅವ್ರು ಪಾಲಿಸ್ಕೊಂಡ್ ಬಂದ್ಬಿಟ್ರೆ ಸಾಕು, ಅವ್ರಿಗೆ ಬೇರೆ ಇನ್ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮೇಲಿನ ಹೇಳಿಕೆಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ 5ನೆಯ ಅಧ್ಯಾಯ ಶ್ಲೋಕ 17 ಸಮರ್ಥನೆ ಇದೆ. ಅಲ್ಲಿ ನಾರದ ಮುನಿಗಳು ವ್ಯಾಸರನ್ನು ಕುರಿತು ಹೀಗೆನ್ನುತ್ತಾರೆ: ವ್ಯಕ್ತಿಯು ತನ್ನ ಜೀವಿಕಾ ವೃತ್ತಿ ಪಾಲನೆಯಲ್ಲಿ ತಪ್ಪಿ ನಡೆದರೂ ಈ ಕ್ಷಣವೇ ಹರಿಯ ಕೃಷ್ಣನ ಪಾದಕಮಲಗಳ ಆಶ್ರಯ ಪಡೆದರೆ ಅವನು ತಪ್ಪಿತಸ್ಥನಾಗುವುದಿಲ್ಲ. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ 17ನೇ ಶ್ಲೋಕ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಯಾವ್ದಾದ್ರು ವ್ಯಕ್ತಿ ತನ್ನ ವೃತ್ತಿ ಪಾಲನೆಯಲ್ಲಿ ಏನಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ಅವನು ಇಮಿಡಿಯೇಟ್ ಆಗಿ ಆ ಕ್ಷಣವೇ ಅವರು ಕೃಷ್ಣನ ಪಾದಕಮಲಗಳನ್ನ ಆಶ್ರಯವನ್ನ ಪಡಿಬೇಕು. ಅವಾಗ ಅವನು ಯಾವುದೇ ಒಂದು ತಪ್ಪಿತಸ್ಥನಾಗುವುದಿಲ್ಲ, ಮತ್ತೆ ಎಲ್ಲಾ ಸಂದರ್ಭಗಳಲ್ಲೂ ಅವನ ಸ್ಥಾನ ಭದ್ರವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೋ ದುಸ್ಸಂಗದ ಕಾರಣ ಅವನು ಭಕ್ತಿ ಸೇವೆಯಿಂದ ಪತಿತನಾದಾಗ ಅಥವಾ ಭಕ್ತಿ ಸೇವೆಯ ಇಡೀ ಮಾರ್ಗವನ್ನು ಕ್ರಮಿಸದೆ ಅಕಾಲಿಕ ಮರಣಕ್ಕೆ ಈಡಾದಾಗ ಅವನು ಕಳೆದುಕೊಂಡದ್ದೆಂಬುದು ಏನೂ ಇರುವುದಿಲ್ಲ ಅಲ್ವಾ. ನಮ್ಗೆ ಇದನ್ನ ಭಗವದ್ಗೀತೆನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ ಅಲ್ವಾ, ಇವಾಗ ವಿಫಲ ಯೋಗಿಯ ಗಮ್ಯವೇನು ಅಲ್ವಾ. ಅವನು ಅರ್ಧ ಮಾಡ್ತಾನೆ. ನೋಡಿದ್ರೆ ಇಲ್ಲಿ ಭೌತಿಕವಾಗಿ ಏನನ್ನೂ ಅವನು ಎಂಜಾಯ್ ಮಾಡೋದಿಲ್ಲ ಅಲ್ವಾ. ಇಲ್ಲಿ ಹೋಗ್ಲಿ ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಅವನು ಗುರಿಯನ್ನ ತಲುಪ್ತಾನ, ಅಲ್ಲೂ ತಲುಪಲ್ಲ. ಕೊನೆಗೆ ಅವನು ಮೋಡದಿಂದ ಚದುರಿ ಹೋದ ಒಂದು ಚಿಕ್ಕ ಮೋಡ, ಆ ಗತಿ ತರ ಆಗೋಗ್ಬಿಡುತ್ತಲ್ಲ, ಅಲ್ಲೂ ಇಲ್ದಲ್ಲ ಇರೋ ತರ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಕೃಷ್ಣ ಏನ್ ಹೇಳ್ತಾರೆ, ಅಕಸ್ಮಾತ್ ಯಾರಾದ್ರೂ ಭಕ್ತಿ ಮಾರ್ಗದಲ್ಲಿ ಬಂದ್ರೆ ಅವ್ರು ಸ್ವಲ್ಪ ಭಕ್ತಿ ಮಾಡಿ ಅವರು ದೇಹವನ್ನ ತ್ಯಾಗ ಮಾಡಿದ್ರೆ ಅವ್ರಿಗೆ ಎಷ್ಟು ಪುಣ್ಯ ಸಿಕ್ಕಿರುತ್ತೋ ಅಷ್ಟು ಸಮಯದ ತನಕ ಅವರು ಸ್ವರ್ಗದಲ್ಲಿ ಎಲ್ಲ ಸುಖಗಳನ್ನ ಅವ್ರು ಅನುಭವಿಸ್ತಾರೆ. ಅದಾದ್ಮೇಲೆ ಅವರು ವಾಪಸ್ಸು ಇಲ್ಲಿ ಶ್ರೀಮಂತನ ಕುಟುಂಬದಲ್ಲೋ ಬ್ರಾಹ್ಮಣ ಕುಟುಂಬದಲ್ಲೋ ಅವರು ಜನ್ಮವನ್ನ ಪಡಿತಾರೆ. ಅಂದ್ರೆ ಏನರ್ಥ, ಇಲ್ಲಿ ಬ್ರಾಹ್ಮಣ ಕುಟುಂಬದಲ್ಲೋ ಶ್ರೀಮಂತರ ಕುಟುಂಬದಲ್ಲೋ ಇದ್ರೆ ಅವ್ರು ಭಕ್ತಿ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಲ್ವಾ. ಅಕಸ್ಮಾತ್ ಅಂದ್ರೆ ಅವ್ರಿಗೇನು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡೋದು, ಕಷ್ಟಪಟ್ಟು ದುಡಿಯೋದು ಅದೆಲ್ಲ ಏನು ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಅವರು ಇರೋ ಸಮಯವನ್ನೆಲ್ಲವನ್ನ ಅವರು ಭಕ್ತಿ ಮಾರ್ಗಕ್ಕೆ ಉಪಯೋಗಿಸ್ಬೋದು. ಅದೇ ತುಂಬಾ ಹೆಚ್ಚು ಭಕ್ತಿಯನ್ನ ಮಾಡಿ ಅವರು ದೇಹವನ್ನ 90% ಅಷ್ಟು ಭಕ್ತಿಯನ್ನ ಮಾಡಿ ದೇಹವನ್ನ ಅವ್ರು ಬಿಟ್ಟಿದ್ರೆ ಅವರು ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಅವರು ಜನ್ಮವನ್ನ ಪಡಿತಾರೆ ಅಲ್ವಾ. ನಾವಿವಾಗ ಪ್ರಭುಪಾದನ ನೋಡಿದ್ವಿ, ಅವರು ಚಿಕ್ಕವರಿಂದಾನೇ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರು ಅಲ್ವಾ. ಅವ್ರು 5 ವರ್ಷದ ಮಗು ಇದ್ದಾಗ್ಲಿನ ಅವರು ಜಗನ್ನಾಥ ರಥಯಾತ್ರೆನ ಒಂದಿನ ಅಲ್ಲ ವಾರ ಗಟ್ಲೆ ಅವರು ಮಾಡಿದ್ರು. ಆತರ 1 ವರ್ಷ ಅಲ್ಲ ಹಲವಾರು ವರ್ಷಗಳು ಅವರು ಮಾಡಿದ್ರು. ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಅವರು ಆ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಇದ್ಬಿಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ, ಅವರು ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ ಹೇಳಿದ್ರು ಸ್ವಲ್ಪ ಭಕ್ತಿ ಮಾಡಿದ್ರು ಸಾಕು, ನಮ್ಗೆ ಅದು ಮಹಾನ್ ಭಯದಿಂದ ಕಾಪಾಡುತ್ತೆ. ನಾವು ಮತ್ತೆ ಪ್ರಾಣಿ ವರ್ಗದಲ್ಲಿ ಹುಟ್ಟೋದಿಲ್ಲ, ನಮ್ಗೆ ಮತ್ತೆ ಭಗವಂತ ಮನುಷ್ಯ ಜನ್ಮದಲ್ಲಿ ಅವ್ರು ಹುಟ್ಟಿಸ್ತಾರೆ. ಅವಾಗ ನಾವು ಭಕ್ತಿಯನ್ನು ಮಾಡುವ ಒಂದು ಜ್ಞಾನವನ್ನ ನಾವು ಹೊಂದಿರ್ತೀವಿ.
ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಬರಿದೇ ವರ್ಣ ಹಾಗೂ ಆಶ್ರಮಗಳು ವಿಧಿಸುವ ರೀತಿಯ ಜೀವಿಕಾ ವೃತ್ತಿಯನ್ನು ಪಾಲಿಸಿಕೊಂಡು ಹೋದಲ್ಲಿ ಅಂತಹ ವ್ಯಕ್ತಿಯು ಮಾನವ ಜನ್ಮದ ನಿಜವಾದ ಲಾಭವನ್ನು ಖಂಡಿತ ಸಂಪಾದಿಸುವುದಿಲ್ಲ. ನಾವು ಬರೇ ವರ್ಣಾಶ್ರಮದಲ್ಲಿ ನಾವ್ ಏನನ್ನ ಹೇಳ್ಕೊಂಡಿದೀವೋ ಅದೇ ತರ ಸುಮ್ಮನೆ ಪಾಲಿಸ್ಕೊಂಡು ಹೋದ್ರೆ ನಮ್ಗೆ ಏನ್ ಹೇಳಿದ್ರು, ನಮ್ಗೆ ಏನು ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನಾ ಕಥಾಸು ವಿಶ್ವಕ್ಸೇನಾ ಸಾರಿ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನಾ ನೋತ್ಪಾದಯೇ ಯದಿ ರತಿಂ ಶ್ರಮ ಏವೈಹಿ ಕೇವಲಂ ಅಲ್ವಾ. ನಮ್ಗೆ ಏನಾದ್ರೂ ಆ ರತಿ ಅನ್ನೋದು ಬರ್ಲಿಲ್ಲ, ನಾವ್ ಯಾವ್ದೇ ಒಂದು ವೃತ್ತಿ ಧರ್ಮದಲ್ಲಿ ಇದ್ದಾಗ ನಮ್ಗೆ ಭಗವಂತನ ಮೇಲೆ ರತಿ ಬರ್ಲಿಲ್ಲ ಅಂತಂದ್ರೆ ಶ್ರಮ ಏವೈಹಿ ಕೇವಲಂ, ಬರೀ ನಾವು ಶ್ರಮವನ್ನ ಮಾಡ್ತಾ ಇದೀವಿ, ಸಮಯವನ್ನ ವ್ಯರ್ಥ ಮಾಡ್ತಾ ಇದೀವಿ, ಸಮಯವನ್ನ ವ್ಯರ್ಥ ಮಾಡ್ತಾ ಇದೀವಿ ನಾವು ಅಂತ ಅರ್ಥ ಅಲ್ವಾ, ಸುಮ್ನೆ ಶ್ರಮ ಪಡ್ತಾ ಇದೀವಿ ಅಂತ. ಅದಕ್ಕೇನೆ ಇಲ್ಲಿ ಹೇಳ್ತಿದ್ರೆ ಬರೇ ನಾವು ವರ್ಣಾಶ್ರಮವನ್ನ ಸುಮ್ನೆ ಪಾಲಿಸ್ಕೊಂಡು ಹೋದ್ರೆ ನಮ್ಗೆ ಅದರಿಂದ ಯಾವುದೇ ಲಾಭ ಸಿಗೋದಿಲ್ಲ. ಈ ಮಾತಿನ ಭಾವಾರ್ಥವನ್ನ ಹೀಗೆ ಹೇಳಬಹುದು: ಇಂದ್ರಿಯ ತುಷ್ಟಿಯನ್ನು ಗುರಿ ಮಾಡಿಕೊಂಡ ಪ್ರಕ್ರಿಯೆಗಳು ತಮ್ಮನ್ನು ಐಹಿಕ ಕಲ್ಮಶದಿಂದ ಹೊರತರಲಾರವು ಅಲ್ವಾ. ನಮ್ದೇನಾದ್ರೂ ಒಂದು ಗುರಿ, ನಾನಿವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದರ ಗುರಿ ನಾನು ನನ್ನ ಇಂದ್ರಿಯ ತೃಪ್ತಿ ಅಂತಾನೆ ಇದ್ರೆ ಏನಾಗತ್ತೆ, ಅವಾಗ ಅದು ನಮ್ಮನ್ನ ಈ ಐಹಿಕ ಕಲ್ಮಶದಿಂದ ನಮ್ಮನ್ನ ಹೊರಗಡೆ ತಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ನಾವು ಭಕ್ತಿಯನ್ನ ಶುದ್ಧ ಭಕ್ತಿಯನ್ನ ಮಾಡಿದ್ರೆ ಅಷ್ಟೇನೆ ನಮ್ಗೆ ಈ ಐಹಿಕ ಕಲ್ಮಶಗಳೇನಿದೆಯೋ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಈ ಐಹಿಕ ಬಂಧನ, ಈ ಇಹ ಬಂಧನದಿಂದ, ಈ ಕರ್ಮ ಬಂಧನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ತುಷ್ಟಿಯನ್ನು ಗುರಿ ಮಾಡಿಕೊಂಡ ಪ್ರಕ್ರಿಯೆಗಳು ತಮ್ಮನ್ನು ಐಹಿಕ ಕಲ್ಮಶದಿಂದ ಹೊರತರಲಾರವು ಎಂಬುದನ್ನು ತಿಳಿದುಕೊಳ್ಳದೆಯೇ ಭರದಿಂದ ಇಂದ್ರಿಯ ತುಷ್ಟಿಯನ್ನು ಸಾಧಿಸುವಲ್ಲಿ ಮಗ್ನರಾಗಿರುವ ಎಲ್ಲ ಬದ್ಧ ಜೀವಿಗಳಿಗೆ ಪುನಃ ಪುನಃ ಹುಟ್ಟಿ ಸಾಯುವುದೊಂದೇ ಸಿಗುವ ಬಹುಮಾನ. ನೋಡಿ, ನಾವೇನಾದ್ರೂ ಒಂದು ಕೆಲಸವನ್ನ ಮಾಡಿದ್ರೆ ಅಲ್ಲಿ ಬರೀ ನಮ್ಮ ಇಂದ್ರಿಯ ತೃಪ್ತಿ ಅದೇ ಒಂದು ಗುರಿ ಇದೆ ಅಂತಂದ್ರೆ ನಾವು ಈ ಇಹ ಬಂಧನಕ್ಕೆ ಸಿಕ್ಕಾಕೊಳ್ತೀವಿ ಅಲ್ವಾ. ನಮ್ಗೆ ಆ 3 ಕರ್ಮಗಳು ನಮ್ಗೆ ಗೊತ್ತಿದೆಯಲ್ಲ, ಕರ್ಮ, ಅಕರ್ಮ, ವಿಕರ್ಮ ಅಲ್ವಾ. ಕರ್ಮ, ನಾವು ವಿಕರ್ಮ ಅಂದ್ರೆ ನಮಗ್ ಗೊತ್ತು, ಅದ್ ಮಾಡಿದ್ರೆ ನಮ್ಗೆ ಪಾಪ, ನಾವು ಪಾಪಕ್ಕೆ ಗುರಿ ಆಗ್ತೀವಿ, ನಾವು ಆ ಪಾಪವನ್ನ ಅನುಭವಿಸ್ಬೇಕಾಗತ್ತೆ. ಕರ್ಮ, ಸೊ ಕರ್ಮ ಮಾಡಿದ್ರೆ ಏನಾಗತ್ತೆ, ಸೊ ನಮ್ಗೆ ಆ ಪುಣ್ಯ ಬಂದು ಕುತ್ಕೊಂಡತ್ತೆ ನಮ್ಮ ಅಕೌಂಟ್ ಅಲ್ಲಿ. ಆ ಪುಣ್ಯ ಬಂದು ಕುತ್ಕೊಂಡ್ರೆ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಾವು ಒಂದು ದೇಹವನ್ನ ಪಡೀಲೇಬೇಕು ನಾವು, ನಮ್ಮ ಪುಣ್ಯಾನುಸಾರ. ಅದೇ ತರ ನಾವ್ ಇವಾಗ ಅಕರ್ಮವನ್ನ ಮಾಡ್ಬಿಟ್ರೆ ಏನಾಗತ್ತೆ, ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಪಾಪ ಏನಿರೋದಿಲ್ಲ, ಝೀರೋ ಬ್ಯಾಲೆನ್ಸ್ ಇರುತ್ತೆ. ಅವಾಗ ನಾವು ಈ ಇಹ ಬಂಧನ, ಮತ್ತೆ ಮತ್ತೆ ಹುಟ್ಟಿ ಸಾಯುವ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ಳೋದು ಇಲ್ಲ, ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬಿಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇನ್ನ ಜಾಸ್ತಿ ಇದೆ ಅನ್ಸುತ್ತೆ. ಓಕೆ, ಇನ್ನ 2-3 ಪೇಜಸ್ ಇದೆ, ಇದನ್ನ ನಾಳೆ ಮಾತಾಜಿ ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧು ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.